हरे कृष्ण माता जी। कृष्ण हरे कृष्ण। हरे कृष्ण माता जी। हरे कृष्ण माता जी। हरे कृष्ण प्रवीण माता जी। हरे कृष्ण माता जी। हरे कृष्ण ಏನು ಕೇಳಿಸ್ಲಿಲ್ಲ ಮಾತಾಜಿ, ಸ್ಪಷ್ಟವಾಗಿಲ್ಲ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ವಾ ಮಾತಾಜಿ? ಇವಾಗ ಕೇಳಿಸ್ತಾ ಇದೆ, ಇವಾಗ ಕೇಳಿಸ್ತಾ ಇದೆ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡುದ ಮಾತಾಜಿ? ಪ್ರಾರ್ಥನೆ ಆಯ್ತಾ ಮಾತಾಜಿ? ಇಲ್ಲ ಇಲ್ಲ, ಪ್ರಾರ್ಥನೆ ಮಾಡ್ತೀನಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. हरे कृष्ण माताजी। हरे कृष्ण माताजी। प्रवीण माताजी। हरे कृष्ण जय ಹರೇ ಕೃಷ್ಣ. ಪ್ರಭುಪಾದರ ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. 6ನೇ ಸ್ಕಂದ 8ನೇ ಅಧ್ಯಾಯಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगुणरघुनाथान्वितं तं सजीवम् साधयित्वं सावधूतं परिजनसहितं कृष्णचैतन्यदेवं श्रीराधा कृष्णपादान् सगणललिता श्रीविशाखान्वितांश्च नमः। ॐ विष्णुपदाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सरस्वती देवे गौरवाणी प्रचारिणे निर्विशेष शून्यवादि पाश्चात्यदेशतारिणे नमः। ॐ विष्णुपदाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने नमो महाचैतन्य नमो महावदन्याय कृष्ण प्रेमा प्रदायते कृष्णाय कृष्ण चैतन्य नाम्ने द्विषे नमः। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಹರೇ ಕೃಷ್ಣ ಮಾತಾಜಿ. ಡಿವೋಟಿಸ್ಗೂ ಸ್ವಾಗತ. ಶೇರ್ ಮಾಡಿ ಮಾತಾಜಿ ಸ್ಕ್ರೀನ್. ನಾನು ಮೊಬೈಲ್ ಅಲ್ಲಿ ಇದ್ದೀನಿ ಮಾತಾಜಿ. ನೀವು ನನ್ನನ್ನು ಕೋಸ್ಟ್ ಮಾಡಿ ಮಾತಾಜಿ. ಕೋಸ್ಟ್ ಮಾಡಿ ಮಾತಾಜಿ. ಕೇಳಿಸ್ತದಲ್ವಾ ಮಾತಾಜಿ? ನಂದು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು, ಆವಾಗ ಇದಾಗಿತ್ತು. ಇದಕ್ಕೆ ಹೋಗ್ಬೇಕಲ್ಲ ನಾನು, ನಿಮ್ಮ ಹೆಸರು ಹತ್ರ? ಹೌದು, ನನ್ನ ಹೆಸರು ಹತ್ರ ಹೋಗಿ. ಓಕೆ ಓಕೆ, ಹಾ ಆಯ್ತು ಮಾತಾಜಿ. ಓಕೆ.
ಸ್ಕ್ರೀನ್ ಕಾಣಿಸ್ತದ? ಹರೇ ಕೃಷ್ಣ. ಹಾ, ಕಾಣಿಸ್ತಾ ಇದೆ. ಮಾತಾಜಿ ಕಾಣಿಸ್ತಾ ಇದೆ ಮಾತಾಜಿ. ಓಕೆ, ಆಕ್ಚುಲಿ ನಾನು ಮೊಬೈಲ್ ಅಲ್ಲಿ ಇದ್ದೇನೆ. ಹ್ಮ್. ಈಗ ದೊಡ್ಡದು ಮಾಡ್ಲಿಕ್ಕೆ ಆಗುದಿಲ್ಲ ನನ್ಗೆ. ಸರಿ. ಝೂಮ್ ಮಾಡ್ಕೊಂಡು ಓದಿ. 34ನೇ ಪೇಜ್. ಇವತ್ತು ಯಾವ್ದು ಓದ್ಲಿಕ್ಕೆ? ರೇಖಾ ಬಂಗ್ಯಾರ ಮಾತಾಜಿಯ? ಲಲಿತಾ ಹೌದು. ಮಾತಾಜಿ ಓದಿದ್ದೀರಾ? ಇಲ್ಲ ಮಾತಾಜಿ, ಓದ್ಬೇಕಿತ್ತು ನಾನೇನು. ನೀವೇ ಓದಿ. ಸ್ಕ್ರೀನ್ ಕಾಣಿಸ್ತದಲ್ವಾ ಕರೆಕ್ಟ್ ಆಗಿ? ಕಾಣಿಸ್ತಿದೆ, ಕರೆಕ್ಟ್ ಇದೆ. ಓಕೆ ಓಕೆ, ಓದಿ. ಈಗ 133ನೇ ಪುಟ ಲಾಸ್ಟ್ ಪಾದ ನೋಡಿ. 3 ಲೈನ್ಸ್ ಬಾಕಿ ಇದೆ. ಶ್ರೀಲ ಪ್ರಭುಪಾದರು ಮದರಸಿಗೆ ಬಂದರು. ಕಾಣಿಸ್ತದ ಮಾತಾಜಿ? ಲೀಲಾ ಪ್ರಭುಪಾದರು ನನಗೆ ಗೊತ್ತು ಅಲ್ಲಿಂದನಾ? 433 ಮಾತಾಡಿ, ಲಾಸ್ಟ್ 3 lines. 33. ಓಕೆ, ಸಿಕ್ತು ಮಾತಾಜಿ. ಹ್ಮ್. ಶ್ರೀಲ ಪ್ರಭುಪಾದರು ಮದರಾಸಿಗೆ ಬಂದರೆ ಚೆನ್ನಾಗಿರುತ್ತದೆಂದು ರಾಜ್ಯಪಾಲರು ಮತ್ತೆ ಹೇಳಿದರು. ಶ್ರೀಲ ಪ್ರಭುಪಾದರು ಅದನ್ನು ತೀವ್ರವಾಗಿ ಪರಿಶೀಲಿಸುವವರಂತೆ ಕಂಡುಬಂದಿತ್ತು. ಅವರು ರಾಜ್ಯಪಾಲರಿಗೆ ಕೃತಜ್ಞತೆ ಸೂಚಿಸಿದರು. ಅಂತಿಮವಾಗಿ ತಮ್ಮ ಕೆಲವರು ಶಿಷ್ಯರಿಗೆ ಭಾರತದಲ್ಲಿ ಶಾಶ್ವತ ವಾಸ್ತವ್ಯಕ್ಕೆ ಅನುವು ಮಾಡಿಕೊಡಬೇಕೆಂದು ರಾಜ್ಯಪಾಲರನ್ನು ಪ್ರಾರ್ಥಿಸಿದರು. ಅವರು ಯಾರಿಗೂ ತ್ರಾಸ ಕೊಡುವುದಿಲ್ಲ ಎಂದರು. ಅವರು ರಾಜಕೀಯದಲ್ಲಿ ವಹಿಸುವುದಿಲ್ಲ ಎಂದರು. ನನಗೆ ಗೊತ್ತು, ಅದು ನನಗೆ ಗೊತ್ತು ಎಂದು ರಾಜ್ಯಪಾಲರು ಹೇಳಿದರು. ಹಾಗಾದರೆ ದಯವಿಟ್ಟು ಸಹಾಯ ಮಾಡಿ ಎಂದು ಪ್ರಭುಪಾದರು ಕೇಳಿಕೊಂಡರು. ಮುಂದೆ ಮದರಾಸಿಗೆ ಹೋಗಲು ಅರ್ಧ ಒಪ್ಪಿದ್ದೇನೆ ಎಂದಾಗ ಸೇವಕರು ಮದರಾಸಿಗೆ ಮತ್ತು ವಿಶ್ವದ ಬೇರೆ ಭಾಗಗಳಿಗೆ ಪ್ರಯಾಣ ಮಾಡುವುದರ ಗುಣಾಂಶಗಳ ಬಗೆಗೆ ಚರ್ಚಿಸಿದರು. ಸಹಾಯವಿಲ್ಲದೆ ಒಂದು ಹೆಜ್ಜೆ ಮುಂದಿಡುವುದಕ್ಕೂ ಪ್ರಭುಪಾದರಿಗೆ ಸಾಧ್ಯವಿರಲಿಲ್ಲ. ಆದರೆ ಕೃಷ್ಣ ಹಾಗೆ ಇಚ್ಛಿಸಿದರೆ ಪ್ರವಾಸಕ್ಕೆ ಪ್ರಭುಪಾದರು ಸಿದ್ಧರಾಗಿದ್ದರು. ಹಿಂದೂ ಸಜ್ಜನರಿಗೆ 1977ರ ಜುಲೈ ವಿಶೇಷ ಮಾಸ. ವೃಂದಾವನದ ನಿವಾಸಿಗಳು ಗ್ರಂಥ ಪಠಣ ಹಾಗೂ ಪವಿತ್ರ ಸ್ಥಳ ದರ್ಶನಗಳಲ್ಲಿ ಹೆಚ್ಚು ಸಮಯ ಕಳೆದರು. ಆದ್ದರಿಂದ ಜುಲೈ ಮಧ್ಯದ ವೇಳೆಗೆ ಗಿಡಗಂಟೆಗಳು ಹಸುರೆಲೆಗಳಿಂದ ಕಂಗೊಳಿಸಿದಾಗ ಜನರು ಗುಂಪು ಗುಂಪಾಗಿ ವೃಂದಾವನಕ್ಕೆ ಕೃಷ್ಣ ಬಲರಾಮ ದೇವಾಲಯಕ್ಕೆ ಬರಲಾರಂಭಿಸಿದರು. ರಾಡಿ ಮಳೆಗಳ ಕಾಟವಿದ್ದರೂ ಬೇಸಿಗೆಯ ದಗೆಯಿಂದ ಪಾರಾದ ಜನರು ವೃಂದಾವನದ ದೊಡ್ಡ ಉತ್ಸವವಾದ ಜೂಲನ್ ಯಾತ್ರೆ, ಉಯ್ಯಾಲೆ ಉತ್ಸವ ಆಗಸ್ಟ್ ಮಧ್ಯದಲ್ಲಿ ಬರುವಂತಹುದು. ಜೂಲನ್ ಯಾತ್ರೆಯನ್ನು ಸಂತೋಷ ಸಂಭ್ರಮಗಳಿಂದ ಎದುರು ನೋಡುತ್ತಿದ್ದರು. ಸ್ಥಳೀಯ ಪತ್ರಿಕೆಗಳು ಶ್ರೀಲ ಪ್ರಭುಪಾದರ ಆರೋಗ್ಯದ ವರದಿಗಳನ್ನು ಪ್ರಕಟಿಸುತ್ತಿದ್ದವು. ವೃಂದಾವನ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅವರು ಆರೋಗ್ಯ ಹೊಂದಲಿ ಎಂಬ ಕಳಿಕಳಿ ಸರ್ವತ್ರ ವ್ಯಕ್ತವಾಗಿತ್ತು. ಆದುದರಿಂದ ಹಬ್ಬಕ್ಕೆಂದು ಮತ್ತು ಶ್ರೀಲ ಪ್ರಭುಪಾದರನ್ನು ಕಾಣಲೆಂದು ಅನೇಕರು ಕೃಷ್ಣ ಬಲರಾಮ ಮಂದಿರಕ್ಕೆ ಬರುತ್ತಿದ್ದರು. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಬಂದವರಿಗೆ ವಿಗ್ರಹ ದರ್ಶನಕ್ಕೆ ಹೊರಟ ಶ್ರೀಲ ಪ್ರಭುಪಾದರನ್ನು ನೋಡುವ ಅವಕಾಶವಿತ್ತು. ಶ್ರೀಲ ಪ್ರಭುಪಾದರಿಗೆ ಹಸಿವೆಯೇ ಆಗುತ್ತಿರಲಿಲ್ಲ. 6 ವಾರಗಳಿಂದ ಅವರು ಏನೂ ಹೆಚ್ಚು ಆಹಾರ ಸೇವಿಸಿರಲಿಲ್ಲ. ಮಲಗುವ, ಮೈ ಉಜ್ಜಿಸಿಕೊಳ್ಳುವ, ಕುಳಿತು ಅನುವಾದ ಕಾರ್ಯದಲ್ಲಿ ತೊಡಗುವ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯುತ್ತಿರಲಿಲ್ಲ. ತಮ್ಮ ವಿಷಮ ಪರಿಸ್ಥಿತಿಯನ್ನು ಮನಗಂಡು ಇಸ್ಕಾನಿನ ಎಲ್ಲಾ ಕಡೆಯ ಭಕ್ತರು, ಪ್ರಭು ಶ್ರೀಕೃಷ್ಣ, ನಿನ್ನಿಚ್ಛೆ ಇದ್ದರೆ ದಯವಿಟ್ಟು ಶ್ರೀಲ ಪ್ರಭುಪಾದರು ಗುಣಮುಖವಾಗುವಂತೆ ಮಾಡು ಎಂಬ ಸರಳ ಪ್ರಾರ್ಥನೆ ಸಲ್ಲಿಸಲು ಒಪ್ಪಿಗೆ ನೀಡಿದ್ದರು. ಪ್ರತಿದಿನ ಬೆಳಿಗ್ಗೆ ವಿಗ್ರಹ ದರ್ಶನಕ್ಕಾಗಿ ಹೋಗುತ್ತಿದ್ದರು. ಕಪ್ಪು ಕನ್ನಡಕ ಹಾಕಿ ತೂಗು ಕುರ್ಚಿಯಲ್ಲಿ ನೆಟ್ಟಗೆ ಕುಳಿತು ಪ್ರಾರ್ಥನಾ ಭಂಗಿಯಲ್ಲಿ ಕೈ ಮುಗಿದು ಕುಳಿತುಕೊಂಡಿರುತ್ತಿದ್ದರು. ಹಿಂದೆ ಒಬ್ಬರು, ಮುಂದೆ ಒಬ್ಬರು. ತೂಗು ಕುರ್ಚಿಯಲ್ಲಿ ಶ್ರೀಲ ಪ್ರಭುಪಾದರನ್ನು ಹೊತ್ತು ಪ್ರಭುಪಾದರ ಕೊಠಡಿಯಿಂದ ದೇವಾಲಯಕ್ಕೆ ಹೋಗುತ್ತಿದ್ದರು. ಮೊದಲು ಗೌರನಿತಾಯ್ ವಿಗ್ರಹಗಳ ಮುಂದೆ, ಅನಂತರ ಕೃಷ್ಣ ಬಲರಾಮರ ಮುಂದೆ, ಅನಂತರ ರಾಧಾ ಶ್ಯಾಮಸುಂದರರ ಮುಂದೆ ಕುರ್ಚಿಯನ್ನು ಇಳಿಸುತ್ತಿದ್ದರು. ಅನಂತರ ಅಂಗಳದ ಒಂದು ಕೇಂದ್ರ ಸ್ಥಳಕ್ಕೆ ಕರೆದುಕೊಂಡು ತಮಾಲ ವೃಕ್ಷದ ಕೆಳಗಿದ್ದ ಕಪ್ಪು ಬಿಳಿ ಶಿಲೆಗಳನ್ನು ಹಾಸಿದ್ದ ಅಂಗಳದಲ್ಲಿ ಇಳಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೊ ಇವರು ರಾಜ್ಯಪಾಲರು ಅವ್ರಿಗೆ ಪ್ರಭುಪಾದರಿಗೆ ಮದ್ರಾಸಿಗೆ ಬರೋದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹಿಂದಿನ ಒಂದು ನೆನ್ನೆ ದಿನ ನಾವು ತಿಳ್ಕೊಂಡ್ವಿ. ಶ್ರೀಲಾ ಪ್ರಭುಪಾದರು ಅದನ್ನ ತೀವ್ರವಾಗಿ ಪರಿಶೀಲಿಸುವಂತೆ ಕಂಡು ಬಂದಿತ್ತು. ಅವ್ರು ಸೀರಿಯಸ್ ಆಗಿ ಯೋಚನೆ ಮಾಡೋ ಹಾಗೆ ಕಂಡು ಬಂದಿತ್ತು. ಅವರು ರಾಜ್ಯಪಾಲರಿಗೆ ಕೃತಜ್ಞತೆಯನ್ನ ಸೂಚಿಸಿದ್ರು. ಅಂತಿಮವಾಗಿ ತಮ್ಮ ಕೆಲವರು ಶಿಷ್ಯರಿಗೆ ಭಾರತದಲ್ಲಿ ಶಾಶ್ವತ ವಾಸ್ತವಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತನೂ ರಾಜ್ಯಪಾಲರನ್ನ ಅವರು ಪ್ರಾರ್ಥಿಸ್ತಾರೆ. ಅವರು ಯಾರಿಗೂ ತ್ರಾಸ ಕೊಡುವುದಿಲ್ಲ ಎಂದರು. ಅವರು ರಾಜಕೀಯದಲ್ಲಿ ಭಾಗವಹಿಸುವುದಿಲ್ಲ ಅಂತಾನು ಅಂದ್ರು. ಅದು ನನಗೆ ಗೊತ್ತು ಎಂದು ರಾಜ್ಯಪಾಲರು ಹೇಳ್ತಾರೆ. ಹಾಗಾದ್ರೆ ದಯವಿಟ್ಟು ಸಹಾಯ ಮಾಡಿ ಎಂದು ಪ್ರಭುಪಾದರು ಕೇಳ್ಕೊಂಡ್ರು. ಮುಂದೆ ಮದ್ರಾಸಿಗೆ ಹೋಗಲು ಅರ್ಧ ಒಪ್ಪಿದ್ದೇನೆ ಎಂದಾಗ ಸೇವಕರು ಮದ್ರಾಸಿಗೆ ಮತ್ತು ವಿಶ್ವದ ಬೇರೆ ಭಾಗಗಳಿಗೆ ಪ್ರಯಾಣ ಮಾಡುವುದರ ಗುಣಾಂಶಗಳ ಬಗೆಗೆ ಅವರು ಚರ್ಚಿಸ್ತಾರೆ. ಸಹಾಯವಿಲ್ಲದೆ ಒಂದು ಹೆಜ್ಜೆಯನ್ನು ಮುಂದಿಡುವುದಕ್ಕೆ ಪ್ರಭುಪಾದರಿಗೆ ಸಾಧ್ಯ ಆಗ್ತಾನೆ ಇರ್ಲಿಲ್ಲ. ಆದರೆ ಕೃಷ್ಣ ಹಾಗೆ ಇಚ್ಛಿಸಿದರೆ ಪ್ರವಾಸಕ್ಕೆ ಪ್ರಭುಪಾದರು ಸಿದ್ಧರಾಗಿದ್ರು. ಹಿಂದೂ ಸಜ್ಜನರಿಗೆ 1977 ಜುಲೈ ವಿಶೇಷ ಮಾಸ. ಅದು ಜುಲೈ ಮಾಸ ವಿಶೇಷ ಮಾಸನೇ. ವೃಂದಾವನದ ನಿವಾಸಿಗಳು ಗ್ರಂಥ ಪಠಣ ಹಾಗೂ ಪವಿತ್ರ ಸ್ಥಳ ದರ್ಶನಗಳಲ್ಲಿ ಹೆಚ್ಚಿನ ಸಮಯ ಕಳೀತಾ ಇರ್ತಾರೆ. ಆದ್ದರಿಂದ ಜುಲೈ ಮಧ್ಯದ ವೇಳೆಗೆ ಗಿಡ ಗಂಟೆಗಳು ಹಸುರೆಲೆಗಳಿಂದ ಕಂಗೊಳಿಸಿದಾಗ ಜನರು ಗುಂಪು ಗುಂಪಾಗಿ ವೃಂದಾವನಕ್ಕೆ ಕೃಷ್ಣ ಬಲರಾಮ ದೇವಾಲಯಕ್ಕೆ ಬರಲು ಆರಂಭಿಸ್ತಾರೆ. ಆಮೇಲೆ ಆ ದಿನಗಳಲ್ಲಿ ರಾಡಿ ಮಳೆಗಳ ಕಾಟವಿದ್ದರೂ ಬೇಸಿಗೆಯ ಧಗೆಯಿಂದ ಪಾರಾದ ಜನರು ವೃಂದಾವನದ ದೊಡ್ಡ ಉತ್ಸವ, ಅದು ಜೂಲನ್ ಯಾತ್ರೆ ಅಂತ, ಉಯ್ಯಾಲೆ ಉತ್ಸವ ಅಂತ ಆಗಸ್ಟ್ ಮಧ್ಯದಲ್ಲಿ ಬರುವಂತದ್ದು. ಆ ಜೂಲನ್ ಯಾತ್ರೆಯನ್ನ ಸಂತೋಷ ಸಂಭ್ರಮಗಳಿಂದ ಎದುರು ಕಾಯ್ತಾನೆ ಇರ್ತಾರೆ ಜನ ಎಲ್ಲ. ಸ್ಥಳೀಯ ಪತ್ರಿಕೆಗಳು ಶ್ರೀಲಾ ಪ್ರಭುಪಾದರ ಆರೋಗ್ಯದ ವರದಿಗಳನ್ನು ಪ್ರಕಟಿಸ್ತಲೇ ಇದ್ವು. ವೃಂದಾವನ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅವರು ಆರೋಗ್ಯ ಹೊಂದಲಿ ಎಂಬ ಕಳಿ ಸರ್ವತ್ರ ವ್ಯಕ್ತವಾಗಿತ್ತು. ಆದುದರಿಂದ ಹಬ್ಬಕ್ಕೆಂದು ಮತ್ತು ಶ್ರೀಲಾ ಪ್ರಭುಪಾದರನ್ನು ಕಾಣಲೆಂದು ಅನೇಕರು ಕೃಷ್ಣ ಬಲರಾಮಕ್ಕೆ ಮಂದಿರಕ್ಕೆ ಬರ್ತಾ ಇದ್ರು. ಸೊ ಹಬ್ಬಕ್ಕೆ ಅಂತ ಅನ್ಕೊಂಡು ಶ್ರೀಲಾ ಪ್ರಭುಪಾದರು ನಾವು ನೋಡ್ಬೋದಲ್ಲ ಅಂತ ಕೃಷ್ಣ ಬಲರಾಮ ಮಂದಿರಕ್ಕೆ ಹಳ್ಳಿಗಳಿಂದಾನು ಬರ್ತಾ ಇರ್ತಾರೆ. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಬಂದವರಿಗೆ ವಿಗ್ರಹ ದರ್ಶನಕ್ಕೆ ಹೊರಟ ಶ್ರೀಲಾ ಪ್ರಭುಪಾದರ ನೋಡುವಂತ ಅವಕಾಶ ಇರುತ್ತೆ ಎಲ್ಲಾರ್ಗು. ಸೊ ಶ್ರೀಲಾ ಪ್ರಭುಪಾದರಿಗೆ ಹಸಿವೆ ಅನ್ನೋದೇ ಆಗ್ತಾ ಇರಲ್ಲ. 6 ವಾರಗಳಿಂದ ಅವರು ಹೆಚ್ಚು ಆಹಾರ ಏನನ್ನೂ ಸೇವಿಸಿರ್ಲಿಲ್ಲ. ಮಲಗುವ, ಮೈಯುಜ್ಜಿಸಿಕೊಳ್ಳುವ, ಕುಳಿತು ಅನುವಾದ ಕಾರ್ಯದಲ್ಲಿ ತೊಡಗುವ ಕಾರ್ಯಗಳು ವ್ಯವಸ್ಥಿತವಾಗಿ ನಡೀತಾ ಇರ್ಲಿಲ್ಲ. ತಮ್ಮ ವಿಷಮ ಪರಿಸ್ಥಿತಿಯನ್ನು ಮನಗೊಂಡು ಇಸ್ಕಾನ್ನ ಎಲ್ಲಾ ಕಡೆಯ ಭಕ್ತರು ಏನ್ ಮಾಡ್ತಾರೆ, ಪ್ರಭು ಶ್ರೀಕೃಷ್ಣ ನಿನ್ನ ಇಚ್ಛೆ ಇದ್ದರೆ ದಯವಿಟ್ಟು ಶ್ರೀಲಾ ಪ್ರಭುಪಾದರು ಗುಣಮುಖವಾಗುವಂತೆ ಮಾಡು ಎಂಬ ಸರಳ ಪ್ರಾರ್ಥನೆ ಸಲ್ಲಿಸಲು ಒಪ್ಪಿಗೆ ನೀಡಿದ್ದರು. ಪ್ರತಿದಿನ ಬೆಳಗ್ಗೆ ವಿಗ್ರಹ ದರ್ಶನಕ್ಕಾಗಿ ಹೋಗ್ತಾ ಇದ್ರು. ಆಗ ಪ್ರಭುಪಾದರು ಆಗ ಕಪ್ಪು ಕನ್ನಡಕ ಹಾಕೊಂಡು ತೂಗು ಕುರ್ಚಿಯಲ್ಲಿ ನೆಟ್ಟಗೆ ಕುಳಿತು ಪ್ರಾರ್ಥನಾ ಭಂಗಿಯಲ್ಲಿ ಕೈ ಮುಗಿದುಕೊಂಡು ಇರ್ತಾ ಇದ್ರು. ಹಿಂದೆ ಒಬ್ರು ಮುಂದೆ ಒಬ್ರು ತೂಗು ಕುರ್ಚಿಯಲ್ಲಿ ಶ್ರೀಲಾ ಪ್ರಭುಪಾದರನ್ನ ಹೊತ್ತು ಪ್ರಭುಪಾದರ ಕೊಠಡಿಯಿಂದ ದೇವಾಲಯಕ್ಕೆ ಹೋಗ್ತಾ ಇದ್ರು. ಮೊದಲು ಗೌರನಿತಾಯ ವಿಗ್ರಹಗಳ ಮುಂದೆ ಅಲ್ಲಿ ನಿಲ್ತಾ ಇದ್ರು. ಅನಂತರ ಕೃಷ್ಣ ಬಲರಾಮರ ಮುಂದೆ, ಅನಂತರ ರಾಧಾ ಶ್ಯಾಮ ಸುಂದರರ ಮುಂದೆ ಕುರ್ಚಿಯನ್ನು ಇಳಿಸ್ತಾ ಇದ್ರು. ಅನಂತರ ಅಂಗಳದ ಒಂದು ಕೇಂದ್ರ ಸ್ಥಳಕ್ಕೆ ಕರೆದುಕೊಂಡು ತಮಾಲ ವೃಕ್ಷ ಇದೆ, ಅಲ್ಲಿ ತಮಾಲ ವೃಕ್ಷದ ಕೆಳಗಿದ್ದ ಕಪ್ಪು ಬಿಳಿ ಶಿಲೆಗಳಲ್ಲಿ ಹಾಸಿದ್ದ ಅಂಗಳದಲ್ಲಿ ಇಳಿಸ್ತಾ ಇದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಶ್ರೀಲಾ ಪ್ರಭುಪಾದರು ಶ್ರೀಲಾ ಪ್ರಭುಪಾದರಿಗೆ ಪಶ್ಚಿಮಕ್ಕೆ ಪ್ರವಾಸ ಮಾಡುವ ನಿರ್ಧಾರ ಅದಲ್ಲ ಮಾತಾಜಿ, ಅದಕ್ಕಿಂತ ಮೇಲಿನದ್ದು. ಶ್ರೀಲಾ ಪ್ರಭುಪಾದರು ಕೃಷ್ಣ ಬಲರಾಮರ ಎದುರಿಗೆ ಕುಳಿತಿರುತ್ತಿದ್ದರು. ಭಕ್ತರು ಸುತ್ತ ಕುಳಿತು ಕೀರ್ತನ ಮಾಡುತ್ತಿದ್ದರು. ಕೀರ್ತನ ಆರಂಭವಾದ ಕೂಡಲೇ ಗುರುಕುಲದ 2 ಹುಡುಗರು ಎದ್ದು ಬಂದು ಪ್ರಭುಪಾದರ ಮುಂದೆ ಬಂದು ಕೈಗಳನ್ನು ಮೇಲೆತ್ತಿ ತಮ್ಮ ಹತ್ತಿಯ ಚಾದರಗಳನ್ನು ಇತ್ತಿಂದತ್ತ ತೂಗಿಸುತ್ತಾ ನರ್ತಿಸುತ್ತಿದ್ದರು. ಪ್ರಭುಪಾದರು ಸಾಮಾನ್ಯವಾಗಿ ಮಾತನಾಡುತ್ತಿರಲಿಲ್ಲ, ಮಂದಹಾಸವನ್ನು ಬೀರುತ್ತಿರಲಿಲ್ಲ. ಆದರೆ ಕೆಲವು ನಿಮಿಷಗಳಾದ ಬಳಿಕ ಒಬ್ಬ ಭಕ್ತನಿಗೆ ಹಾರಗಳನ್ನು ಕೊಡುತ್ತಿದ್ದರು. ಅವರು ಈ ಹಾರಗಳನ್ನು ಬಾಲಕರ ಕೊರಳಿಗೆ ಹಾಕುತ್ತಿದ್ದರು. ಕೂಡಲೇ ಇನ್ನಿಬ್ಬರ ಬಾಲಕರು ಮುಂದೆ ಬರುತ್ತಿದ್ದರು. ಶ್ರೀಲಾ ಪ್ರಭುಪಾದರು ಕೊಟ್ಟಿದ್ದ ಹಾರಗಳನ್ನು ಬಾಲಕರು
ಹೊಸ ಬಾಲಕರ ಕೊರಳಿಗೆ ಹಾಕಿ ಕುಳಿತುಕೊಳ್ಳುತ್ತಿದ್ದರು. ಅರ್ಧ ಗಂಟೆಯವರೆಗೆ ಹಾಡು ಕುಣಿತ ಮುಂದುವರಿಯುತ್ತಿತ್ತು. ದೇವಾಲಯದ ಅತಿಥಿಗಳು ಸೇರುತ್ತಿದ್ದರು. ಅನೇಕರು ಕಸೂತಿ ಹಾಕಿದ ರೇಷ್ಮೆ ಮೆತ್ತೆಯ ಮೇಲಿದ್ದ ಪ್ರಭುಪಾದರ ಪಾದಗಳ ಬಳಿ ಹಣವನ್ನು ಇರಿಸುತ್ತಿದ್ದರು. ಶ್ರೀಲ ಪ್ರಭುಪಾದರಿಗೆ ಪಶ್ಚಿಮಕ್ಕೆ ಪ್ರವಾಸ ಮಾಡುವ ನಿರ್ಧಾರ ಬಲಿಯುತ್ತಿತ್ತು. ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಿದ ಮೇಲೆ ಆರೋಗ್ಯ ಸುಧಾರಣೆಗಾಗಿ ಮಾತ್ರ ಶ್ರೀಲ ಪ್ರಭುಪಾದರು ಸೆಪ್ಟೆಂಬರ್ 4ನೇ ತಾರೀಕಿನ ವೇಳೆಗೆ ಪ್ರವಾಸ ಕೈಗೊಳ್ಳಬಹುದೆಂದು ಒಬ್ಬ ಜ್ಯೋತಿಷಿ ಸೂಚಿಸಿದ್ದ. ಪೆನ್ಸಿಲ್ವೇನಿಯನ್ ತೋಟಕ್ಕೆ ಹೋಗುತ್ತೇನೆ ಎಂದು ಹೇಳಿದಾಗ ಪ್ರಭುಪಾದರು ಹರ್ಷಚಿತ್ತರಾಗಿದ್ದರು. ಜ್ಯೋತಿಷಿಗಳ ಖಚಿತ ನಿರ್ದೇಶನವನ್ನೇನೂ ಅವರು ಪರಿಗಣಿಸಿರಲಿಲ್ಲ. ಕೇವಲ ಕುತೂಹಲಕ್ಕಾಗಿ ಅವರ ಸಲಹೆ ಕೇಳಿದ್ದರು ಅಷ್ಟೇ. ಜ್ಯೋತಿಷಿ ಶಾಸ್ತ್ರ ವೈದಿಕ ಜ್ಞಾನದ ಒಂದು ಭಾಗ, ನಿಜ. ಆದರೆ ಆಧುನಿಕ ಜ್ಯೋತಿಷಿಗಳಲ್ಲಿ ಅನೇಕರು ವಂಚಕರು. ಅಭಿರಾಮರು ದೆಹಲಿಯಿಂದ ಮತ್ತೊಬ್ಬ ಜ್ಯೋತಿಷಿಯ ವರದಿ ತಂದಾಗ ಶ್ರೀಲ ಪ್ರಭುಪಾದರು ಜಪಮಣಿ ಎಣಿಸುತ್ತಾ ನಾಮ ಜಪ ಮಾಡುತ್ತಲೇ ಅದನ್ನು ಕೇಳಿಸಿಕೊಂಡರು. ಜ್ಯೋತಿಷಿಯ ಮುಖ್ಯ ಹೇಳಿಕೆ ಏನೆಂದರೆ 6 ತಿಂಗಳು ತೊಂದರೆ ಇದೆ. ಅದರಲ್ಲೂ ಸೆಪ್ಟೆಂಬರ್ ಮೊದಲ ವಾರ ಮತ್ತು ಅಕ್ಟೋಬರ್ ನವೆಂಬರ್ಗಳಲ್ಲಿ ಕೆಲವು ದಿನಗಳಲ್ಲಿ ತೊಂದರೆ ಇದೆ. ಆಯುಷ್ಯ 82 ವರ್ಷ 5 ತಿಂಗಳು 11 ದಿನ, ಅಂದರೆ ಫೆಬ್ರವರಿ 28, 1978 ಜನ್ಮಗ್ರಹ ಕುಂಡಲಿಯ ಪ್ರಕಾರ ಈ ಎಣಿಕೆ. ಆದರೆ ಶ್ರೀಹರಿಯ ಇಚ್ಛೆ ಇದ್ದರೆ ಇದು ಬದಲೂ ಆದೀತು ಎಂಬುದನ್ನು ಅವರು ಸ್ಪಷ್ಟಪಡಿಸಿದರು. 1978 ವರ್ಷವನ್ನು ದಾಟಿಬಿಟ್ಟರೆ ಮುಂದೆ ಇನ್ನೂ 4-5 ವರ್ಷ ಖಚಿತವಾಗಿ ಬದುಕಿರಬಹುದು ಎಂದು ಅಭಿರಾಮ ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಕೃಷ್ಣ ಬಲರಾಮರ ಎದುರಿಗೆ ಕುಳಿತಿರ್ತಿದ್ರು. ಭಕ್ತರು ಸುತ್ತ ಕುಳಿತು ಕೀರ್ತನೆ ಮಾಡ್ತಾ ಇದ್ರು. ಕೀರ್ತನೆ ಆರಂಭವಾದ ಕೂಡಲೇ ಗುರುಕುಲದ 2 ಹುಡುಗರು ಎದ್ದು ಬಂದು ಪ್ರಭುಪಾದರ ಮುಂದೆ ಬಂದು ಕೈಗಳನ್ನು ಮೇಲೆತ್ತಿ ತಮ್ಮ ಹತ್ತಿಯ ಚಾದರಗಳನ್ನು ಇತ್ತಿಂದತ್ತ ತೂಗಿಸ್ತಾ ನರ್ತನೆ ಮಾಡ್ತಾ ಇದ್ರು. ಪ್ರಭುಪಾದರು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ಲಿಲ್ಲ, ಮಂದಹಾಸವನ್ನು ಬೀರ್ತಾ ಇರ್ಲಿಲ್ಲ. ಆದರೆ ಕೆಲವು ನಿಮಿಷಗಳಾದ ಮೇಲೆ ಒಬ್ಬ ಭಕ್ತನಿಗೆ ಹಾರಗಳನ್ನ ಕೊಡ್ತಾ ಇದ್ರು. ಅವರು ಹಾರಗಳನ್ನ ಬಾಲಕರ ಕೊರಳಿಗೆ ಹಾಕುತ್ತಿದ್ದರು. ಸೊ ಅವರು ಹಾಕಿದ್ಮೇಲೆ ಕೂಡಲೇ ಇನ್ನಿಬ್ಬರು ಬಾಲಕರು ಮುಂದೆ ಬರುತ್ತಿದ್ರು. ಶ್ರೀಲ ಪ್ರಭುಪಾದ ಕೊಟ್ಟಿದ್ದ ಹಾರಗಳನ್ನು ಬಾಲಕರು ಹೊಸ ಬಾಲಕರ ಕೊರಳಿಗೆ ಹಾಕ್ತಾ ಇದ್ರು. ಕೊಟ್ಟಿದ್ದ ಹಾರಗಳನ್ನು ಹೊಸ ಬಾಲಕರ ಕೊರಳಿಗೆ ಹಾಕಿ ಕುಳಿತುಕೊಳ್ತಿದ್ರು. ಅರ್ಧ ಗಂಟೆಯವರೆಗೆ ಹಾಡು ಕುಣಿತ ಮುಂದುವರಿಯುತ್ತಿತ್ತು. ದೇವಾಲಯದ ಅತಿಥಿಗಳು ಸೇರ್ತಾ ಇದ್ರು. ಅನೇಕರು ಕಸೂತಿ ಹಾಕಿದ ರೇಷ್ಮೆ ಮೆತ್ತನೆಯ ಮೇಲಿದ್ದ ಪ್ರಭುಪಾದರ ಪಾದಗಳ ಬಳಿ ಹಣವನ್ನ ಇರಿಸ್ತಾ ಇದ್ರು. ಶ್ರೀಲ ಪ್ರಭುಪಾದರಿಗೆ ಪಶ್ಚಿಮಕ್ಕೆ ಪ್ರವಾಸ ಮಾಡುವ ನಿರ್ಧಾರ ತುಂಬಾನೇ ಅದು ಬರೆಯುತ್ತಾ ಇತ್ತು ಅವರ ಇಚ್ಛೆ. ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಿದ ಮೇಲೆ ಆರೋಗ್ಯ ಸುಧಾರಣೆಗೆ ಮಾತ್ರ ಶ್ರೀಲ ಪ್ರಭುಪಾದರು ಸೆಪ್ಟೆಂಬರ್ 4ನೇ ತಾರೀಕಿನ ವೇಳೆಗೆ ಪ್ರವಾಸ ಕೈಗೊಳ್ಳಬಹುದೆಂದು ಒಬ್ಬ ಜ್ಯೋತಿಷಿ ತಿಳಿಸಿದ್ದ. ಪೆನ್ಸಿಲ್ವೇನಿಯನ್ ತೋಟಕ್ಕೆ ಹೋಗುತ್ತೇನೆ ಎಂದು ಹೇಳಿದಾಗ ಪ್ರಭುಪಾದರು ಹರ್ಷಚಿತ್ತರಾಗಿದ್ರು. ಅವ್ರು ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಜ್ಯೋತಿಷಿಗಳ ಖಚಿತ ನಿರ್ದೇಶನವನ್ನೇನು ಅವರು ಪರಿಗಣಿಸ್ತಾ ಇರಲಿಲ್ಲ. ಕೇವಲ ಒಂದು ಕುತೂಹಲಕ್ಕಾಗಿ ಅವರ ಸಲಹೆಯನ್ನ ಕೇಳಿದ್ರಷ್ಟೇ. ಅವರು ಜ್ಯೋತಿಷಾಸ್ತ್ರ ವೈದಿಕ ಜ್ಞಾನದ ಒಂದು ಭಾಗ, ನಿಜ. ಆದರೆ ಈ ಆಧುನಿಕ ಜ್ಯೋತಿಷಿಗಳಲ್ಲಿ ಅನೇಕರು ತುಂಬಾನೇ ವಂಚಕರು, ಮೋಸಗಾರರು. ಅಭಿರಾಮರು ದೆಹಲಿಯಿಂದ ಮತ್ತೊಬ್ಬ ಜ್ಯೋತಿಷ ವರದಿ ತಂದಾಗ ಶ್ರೀಲ ಪ್ರಭುಪಾದರು ಜಪಮಣಿ ಎಣಿಸ್ತಾನೆ, ಅವರು ಜಪ ಮಾಡ್ತಾನೆ ಅದನ್ನ ಕೇಳಿಸ್ಕೊತಾರೆ ಜ್ಯೋತಿಷಿ ಹೇಳಿದ್ರು. ಸೊ ಜ್ಯೋತಿಷಿಯ ಮುಖ್ಯ ಹೇಳಿಕೆ ಏನಂತ ಇತ್ತು ಅಂದ್ರೆ, ಅವರು 6 ತಿಂಗಳು ತೊಂದರೆ ಇದೆ. ಅದರಲ್ಲೂ ಸೆಪ್ಟೆಂಬರ್ ಮೊದಲ ವಾರ ಮತ್ತು ಅಕ್ಟೋಬರ್ ನವೆಂಬರ್ಗಳಲ್ಲಿ ಕೆಲವು ದಿನಗಳಲ್ಲಿ ತೊಂದರೆ ಇದೆ. ಆಯುಷ್ಯು 82 ವರ್ಷ 5 ತಿಂಗಳು 11 ದಿನ ಇದೆ. ಅಂದ್ರೆ ಫೆಬ್ರವರಿ 28, 1978 ಆಯಸ್ಸಿದೆ. ಜನ್ಮಗ್ರಹ ಕುಂಡಲಿಯ ಪ್ರಕಾರ ಅದು ಈ ಎಣಿಕೆ ಅಂತ ಹೇಳ್ತಾರೆ. ಆದರೆ ಶ್ರೀಹರಿ ಇಚ್ಛೆ ಇದ್ದರೆ ಇದು ಇನ್ನೂ ಬದಲ ಆದೀತು ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ರು. ಸೊ 1978 ವರ್ಷವನ್ನು ದಾಟಿಬಿಟ್ರೆ ಮುಂದೆ ಇನ್ನು 4-5 ವರ್ಷ ಖಚಿತವಾಗಿ ಬದುಕಿರಬಹುದು ಎಂದು ಅಭಿರಾಮರು ಹೇಳಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿಷ ಮಾತಾಜಿ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ವರದಿ ಓದಿದ ನಂತರ ಅಲ್ಲಿಂದನಾ?
ಹೌದು ಮಾತಾಜಿ. ವರದಿ ಓದಿದ ನಂತರ ಶ್ರೀಲ ಪ್ರಭುಪಾದರು ಒಂದೆರಡು ನಿಮಿಷ ಮೌನವಾಗಿದ್ದು ಆ ನಂತರ ಹೇಳಿದರು, ಲೆಕ್ಕಾಚಾರದಂತೆ ವಯಸ್ಸು ಆಗಿ ಹೋಗಿದೆ, ಅದು ಮುಖ್ಯವಲ್ಲ. ನಾನು ಈಗಲೇ ತೀರಿಕೊಂಡರೆ ಅದ್ಭುತ, ಬದುಕು ಅದ್ಭುತ. ತಮಾಲ ಕೃಷ್ಣರೆಂದರು. ಹೌದು ಪ್ರಭುಪಾದರೆಂದರು. ಕೃಷ್ಣನ ಇಚ್ಛೆ ಏನಿದೆಯೋ ನೋಡೋಣ. ಶನಿಯು 8ನೆಯ ಮನೆಗೆ ಕಾಲಿಟ್ಟಿರುವುದರಿಂದ ಇತರ ಜಾತಕಗಳವರು ಅಮಂಗಲ ಕಾಲ ಎದುರಿಗಿದೆ ಎಂದಿದ್ದರು. ತಮ್ಮ ಸ್ಥಿತಿ ತುಂಬಾ ವಿಷಮಿಸಿದೆ ಎಂಬುದು ಶ್ರೀಲ ಪ್ರಭುಪಾದರಿಗೆ ಮನವರಿಕೆಯಾಯಿತು. ಏನೇ ಆದರೂ ಗ್ರಹಬಲ, ಕೃಷ್ಣನ ಇಚ್ಛೆ ಎರಡರಲ್ಲಿ ವಿಧಿಯನ್ನು ಯಾರು ಬದಲಿಸಬಲ್ಲರು? ಎಲ್ಲವೂ ಕೃಷ್ಣನ ಕೈಯಲ್ಲಿದೆ. ಆದರೂ ಶ್ರೀಲ ಪ್ರಭುಪಾದರಿಗೆ ಪಶ್ಚಿಮ ಯಾತ್ರೆಯ ಬಗೆಗೆ ಒಲವಿತ್ತು. ಇನ್ನು ಸ್ವಲ್ಪ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುವುದಾದರೆ ನಮ್ಮ ಸಂಘ ಬಲಶಾಲಿಯಾಗುತ್ತದೆ. ನಾನು ಮಾಡಿರುವುದನ್ನ ಇನ್ನಷ್ಟು ದೃಢಗೊಳಿಸಿರುವುದನ್ನು ನಾನು ಕಾಣಬೇಕು ಎಂದು ಹೇಳಿದರು. ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿದ್ದಂತೆ ಪ್ರವಾಸದ ಮಾತು ಕ್ಷೀಣಿಸತೊಡಗಿತು. ಅವರು ಹೆಚ್ಚು ಮಾತಾಡುತ್ತಿರಲಿಲ್ಲ. ಅನುವಾದ ಮಾಡಿ ಎಂದು ತಮಾಲ ಕೃಷ್ಣರು ಹುರಿದುಂಬಿಸಿದಾಗ, ಸ್ಫೂರ್ತಿ ಬಂದಾಗ ಶುರು ಮಾಡುತ್ತೇನೆ, ಒತ್ತಾಯ ಮಾಡಬೇಡಿ, ನಾನೀಗ ವಿಷಮ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇನೆ, ತುಂಬಾ ಗೊಂದಲವಾಗಿದೆ, ಅನುವಾದ ಕಾರ್ಯ ಎಂದರೆ ಯಂತ್ರದಂತಲ್ಲ ಎಂದು ಹೇಳಿದರು. ಜೂಲನ ಯಾತ್ರಾರ್ಥಿಗಳು ಬಹುತೇಕ ಗ್ರಾಮೀಣರು, ಅನೇಕರು ರಾಜಸ್ಥಾನದಿಂದ ಬಂದವರು. ಹೆಂಗಸರು ಗಂಡಸರು ಬಣ್ಣ ಬಣ್ಣದ ಉಜ್ವಲ ವಸ್ತ್ರಧಾರಿಗಳು. ಹೆಂಗಸರು ಭಾರವಾದ ಚಿನ್ನ ಬೆಳ್ಳಿಯ ಬಳೆ ತೋಳು ಬಂದಿಗಳನ್ನು ತೊಟ್ಟಿದ್ದರು. ಬರಿಗಾಲಲ್ಲಿ ನಡೆಯುವಾಗ ಅವು ಗಲ್ಲೆಂದು ಶಬ್ದ ಮಾಡುತ್ತಿದ್ದವು. ಭಿಕ್ಷುಕ ಸಾಧುಗಳ ಸಂಖ್ಯೆಯೂ ಹೆಚ್ಚಿತ್ತು. ಬೂದಿ ಅಥವಾ ಜೇಡಿ ಮಣ್ಣು ಬಳಿದುಕೊಂಡು ಉಜ್ವಲ ತಿಲಕಧಾರಿಗಳಾದ ಅವರು ಎಲ್ಲೆಲ್ಲೂ ಕಾಣುಬರುತ್ತಿದ್ದರು. ಯಮುನೆ ಅನೇಕ ಕಡೆ ಉಕ್ಕಿ ಈಜಲು ಸ್ನಾನ ಮಾಡಲು ಆಗದಷ್ಟು ರಭಸವಾಗಿ ಹರಿಯುತ್ತಿದ್ದಳು. ಇಡೀ ಉತ್ತರ ಭಾರತದಲ್ಲಿಯೇ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದ್ದ ಕೃಷ್ಣ ಬಲರಾಮ ಮಂದಿರಕ್ಕೆ ಸಾವಿರಾರು ಯಾತ್ರಿಕರು ಬರುತ್ತಿದ್ದರು. ಅಲ್ಲಿ ಸಂಜೆಯ ಆರತಿಗೆ ಜನಸಂದಣಿ ವಿಪರೀತ ಹೆಚ್ಚಾಗಿ ದೇವಸ್ಥಾನದ ಭಕ್ತರು ಇಡಿಕಿರಿದು ತುಂಬಿದ ಯಾತ್ರಿಕರ ಹಿಂದಿನ ಸಾಲಿನಲ್ಲಿ ಅಂಗಳದಲ್ಲಿ ಎಲ್ಲೋ ಒಂದು ಕಡೆ ನಿಂತುಕೊಂಡಿರಬೇಕಾಯಿತು. ಗುರುಕುಲದ ಹುಡುಗರು ಬ್ಯಾಕ್ ಟು ಗಾಡೆಡ್ನ ಹಿಂದಿ ಸಂಚಿಕೆಗಳನ್ನ ಹಿಡಿದು ಯಾತ್ರಿಕರನ್ನ ಸ್ವಾಗತಿಸುತ್ತಿದ್ದರು. ಒಂದು ರಾತ್ರಿ ಪ್ರತಿಯೊಬ್ಬ ಹುಡುಗನು 200ರಿಂದ 300 ಸಂಚಿಕೆಗಳ ಮಾರಾಟ ಮಾಡುತ್ತಿದ್ದ ಸುದ್ದಿ ಕೇಳಿ ಶ್ರೀಲ ಪ್ರಭುಪಾದರಿಗೆ ಆನಂದವಾಗಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಎಲ್ಲಿದೆ ಮಾತಾಜಿ? ಇದು ವರದಿ ಓದಿದ ನಂತರನಾ? ಹೌದು ಮಾತಾಜಿ. ಓಕೆ, ಹರೇ ಕೃಷ್ಣ. ಸೊ ವರದಿ ಓದಿದ ನಂತರ ಶ್ರೀಲ ಪ್ರಭುಪಾದರು ಒಂದೆರಡು ನಿಮಿಷ ಮೌನವಾಗಿದ್ರು. ಆನಂತರ ಹೇಳಿದ್ರು, ಲೆಕ್ಕಾಚಾರದಂತೆ ವಯಸ್ಸು ಆಗೋಗಿದೆ, ಅದು ಮುಖ್ಯವಲ್ಲ. ನಾನು ಈಗ್ಲೇ ತೀರ್ಕೊಂಡ್ರೆ ಅದೊಂದು ದೊಡ್ಡ ಅದ್ಭುತಾನೆ ಅಂತ ಹೇಳ್ತಾರೆ. ಬದುಕು ಅದ್ಭುತಾನೆ ಅಂತ ತಮಾಲ ಕೃಷ್ಣ ಅವರು ಸೇರಿಸ್ತಾರೆ. ಹೌದು ಪ್ರಭುಪಾದರೆಂದರು. ಕೃಷ್ಣನ ಇಚ್ಛೆ ಏನಿದೆಯೋ ನೋಡೋಣ. ಶನಿಯು 8ನೆಯ ಮನೆಗೆ ಕಾಲಿಟ್ಟಿರೋದ್ರಿಂದ ಇತರ ಜಾತಕಗಳವರೂ ಅಮಂಗಳ ಕಾಲ ಎದುರಿಗಿದೆ ಎಂದಿದ್ದರು. ತಮ್ಮ ಸ್ಥಿತಿ ತುಂಬಾ ವಿಷಮಿಸಿದೆ ಎಂಬುದು ಶ್ರೀಲ ಪ್ರಭುಪಾದರಿಗೆ ಮನವರಿಕೆ ಆಯಿತು. ಏನೇ ಆದ್ರೂ ಗ್ರಹ ಬಲ, ಕೃಷ್ಣನ ಇಚ್ಛೆ ಎರಡರಲ್ಲೂ ವಿಧಿಯನ್ನು ಯಾರು ಬದಲಿಸಬಲ್ಲರು? ಎಲ್ಲವೂ ಕೃಷ್ಣನ ಕೈಯಲ್ಲೇ ಇದೆ. ಆದ್ರೂ ಶ್ರೀಲ ಪ್ರಭುಪಾದರಿಗೆ ಪಶ್ಚಿಮ ಯಾತ್ರೆಯ ಬಗೆಗೆ ಒಲವಿತ್ತು. ಸೊ ಎಲ್ಲವೂ ಗೊತ್ತಿತ್ತು ಪ್ರಭುಪಾದರಿಗೆ, ಕೃಷ್ಣನ ಇಚ್ಛೆ, ಗ್ರಹ ಬಲದ ಇದು ಯಾರು ಅದನ್ನ ಬದಲಿಸಕ್ಕಾಗಲ್ಲ ಅಂತ. ಆದ್ರೂ ಅವ್ರಿಗೆ ಪಶ್ಚಿಮ ಯಾತ್ರೆ ಬಗೆಗೆ ತುಂಬಾ ಒಲವಿತ್ತು. ಇನ್ನೂ ಒಂದ್ ಸ್ವಲ್ಪ ಕೆಲಸ ಮಾಡಲು ಸಾಧ್ಯವಾದ್ರೆ ಮಾಡೋಣ, ಅವಾಗ ಸಂಘ ಇನ್ನೂ ತುಂಬಾ ಬಲಶಾಲಿ ಆಗುತ್ತೆ, ಅವಾಗ ನಾನು ಅವ್ರು ಮಾಡಿರೋದೆಲ್ಲ ಇನ್ನಷ್ಟು ದೃಢಗೊಳಿಸ್ಬೋದು, ಅದನ್ನ ನೋಡ್ಬೋದು ಅಂತ ಪ್ರಭುಪಾದರಿಗೆ ಅದೊಂದು ತುಂಬಾನೇ ಇಚ್ಛೆಯಾಗಿತ್ತು. ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿದ್ದಂತೆ ಪ್ರವಾಸದ ಮಾತು ಏನಾಯ್ತು, ಕ್ಷೀಣಿಸತೊಡಗಿತ್ತು. ಅವರ ಆರೋಗ್ಯ ಯಾವಾಗ ಇನ್ನೂ ಸ್ವಲ್ಪ ಕೆಡ್ತಾ ಶುರು ಆಯ್ತು. ಅವಾಗ ಅವರು ಒಂದು ಹೊರಗಡೆ ಪಶ್ಚಿಮಕ್ಕೆ ಹೋಗುವಂತ ಮಾತುನು ಸ್ವಲ್ಪ ಅದು ಕಡಿಮೆ ಆಯ್ತು. ಅವರು ಹೆಚ್ಚು ಮಾತನಾಡ್ತಾ ಇರ್ಲಿಲ್ಲ.
ಆಮೇಲೆ ಅನುವಾದ ಮಾಡಿ ಎಂದು ತಮಾಲ ಕೃಷ್ಣರು ಹುರಿದುಂಬಿಸಿದಾಗ ಸ್ಫೂರ್ತಿ ಬಂದಾಗ ಶುರು ಮಾಡುತ್ತೇನೆ ಅಂತ ಪ್ರಭುಪಾದರು ಮಾಡ್ತಾ ಇದ್ರು. ಒತ್ತಾಯ ಮಾಡಬೇಡಿ, ನಾನೀಗ ವಿಷಮ ಪರಿಸ್ಥಿತಿನಲ್ಲಿ ಇದ್ದೇನೆ, ಎದುರಿಸ್ತಾ ಇದ್ದೇನೆ, ತುಂಬಾ ಗೊಂದಲವಾಗಿದೆ, ಅನುವಾದ ಕಾರ್ಯ ಅಂದ್ರೆ ಯಂತ್ರದಂತಲ್ಲ ಅಂತ ಪ್ರಭುಪಾದರು ತಮಾಲ ಕೃಷ್ಣನಿಗೆ ಹೇಳಿದ್ರು. ಆಮೇಲೆ ಜೂಲನ್ ಯಾತ್ರಾರ್ಥಿಗಳು ಬಹುತೇಕ ಅವರು ಗ್ರಾಮೀಣರೇ ಬರ್ತಾ ಇದ್ದಿದ್ದು. ಅನೇಕರು ರಾಜಸ್ಥಾನದಿಂದ ಬರ್ತಾ ಇದ್ರು. ಹೆಂಗಸರು ಗಂಡಸರು ಬಣ್ಣ ಬಣ್ಣದ ಉಜ್ವಲ ವಸ್ತ್ರಧಾರಿಗಳಾಗಿರ್ತಿದ್ರು. ಹೆಂಗಸರಂತೂ ಭಾರವಾದ ಚಿನ್ನ ಬೆಳ್ಳಿಯ ಬಳೆ, ತೋಳು ಬಂದಿಗಳು ಇದನ್ನೆಲ್ಲ ತೊಡ್ಕೊಂಡು ಬರ್ತಾ ಇದ್ರು. ಬರಿಗಾಲಿನಲ್ಲಿ ನಡೆಯುವಾಗ ಅವು ಗಲ್ಲೆಂದು ಶಬ್ದ ಮಾಡ್ತಾ ಇತ್ತು. ಭಿಕ್ಷುಕ ಸಾಧುಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇತ್ತು. ಬೂದಿ ಅಥವಾ ಜೇಡಿ ಮಣ್ಣು ಕಳೆದುಕೊಂಡು ಉಜ್ವಲ ತಿಲಕಧಾರಿಗಳಾದ ಅವರು ಎಲ್ಲೆಲ್ಲೂ ಅವರೇ ಕಾಣ್ ಬರ್ತಾ ಇದ್ರಂತೆ. ಯಮುನಾ ಅನೇಕ ಕಡೆ ಉಕ್ಕಿ ಈಜಲು ಸ್ನಾನ ಮಾಡಲು ಆಗದಷ್ಟು ರಭಸವಾಗಿ ಹರಿತಾ ಇದ್ದಂತೆ. ಇಡೀ ಉತ್ತರ ಭಾರತದಲ್ಲಿಯೇ ಜನಪ್ರಿಯ ದೇವಾಲಯಗಳಲ್ಲಿ ಇದು ಒಂದಾಗಿದ್ದ ಕೃಷ್ಣ ಬಲರಾಮ ಮಂದಿರಕ್ಕೆ ಸಾವಿರಾರು ಯಾಂತ್ರಿಕರು ಬರ್ತಾ ಇದ್ರು. ಅಲ್ಲಿ ಸಂಜೆಯ ಆರತಿಗೆ ಜನಸಂದಣಿ ವಿಪರೀತ ಹೆಚ್ಚಾಗಿ ದೇವಸ್ಥಾನದ ಭಕ್ತರು ಇಡಿಕಿಡಿದು ತುಂಬಿದ ಯಾತ್ರಿಕ ಹಿಂದಿನ ಸಾಲಿನಲ್ಲಿ ಅಂಗಳದ ಎಲ್ಲೋ ಒಂದು ಕಡೆ ಬರ್ತಾ ಇತ್ತು. ಈ ಗುರುಕುಲದ ಹುಡುಗರು ಏನ್ ಮಾಡ್ತಾ ಇದ್ರು, ಬ್ಯಾಕ್ ಟು ಗಾಡ್ ಹೆಡ್ ನ ಹಿಂದಿ ಸಂಚಿಕೆಗಳನ್ನು ಹಿಡಿದು ಯಾತ್ರಿಕರನ್ನ ಸ್ವಾಗತ ಮಾಡ್ತಾ ಇದ್ರು. ಒಂದು ರಾತ್ರಿಯಲ್ಲಿ ಪ್ರತಿಯೊಬ್ಬ ಹುಡುಗನು 200ರಿಂದ 300 ಸಂಚಿಕೆಗಳ ಮಾರಾಟ ಮಾಡುತ್ತಿದ್ದ ಸುದ್ದಿ ಕೇಳಿ ಶ್ರೀ ಪ್ರಭುಪಾದರಿಗೆ ಆನಂದವಾಗಿತ್ತು. ಆ ಒಂದು ಆ ಒಂದು ಸ್ಥಿತಿನಲ್ಲೂ ಅವರು ಈ ಗುರುಕುಲದ ಹುಡುಗರು ಬ್ಯಾಕ್ ಟು ಗಾಡ್ ನ ಪುಸ್ತಕಗಳನ್ನ ಅವರು ಒಂದು ರಾತ್ರಿನಲ್ಲಿ 200ರಿಂದ 300 ಸಂಚಿಕೆಗಳು ಮಾರಾಟ ಮಾಡ್ತಾ ಇದ್ರಂತೆ. ಅದನ್ನ ಕೇಳಿ ಅವ್ರಿಗೆ ತುಂಬಾನೇ ಪ್ರಭುಪಾದರಿಗೆ ಆನಂದ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ, ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಲಾಸ್ಟ್ ಲೈನ್ ನೋಡಿ, ಟು ಶ್ರೀಲ ಪ್ರಭುಪಾದರಿಗೆ. ಮೇಲ ಹೌದು. ಅಲ್ಲಿ ಕುಳಿತು. ಅಲ್ಲ ಮಾತಾಜಿ, ಎಲ್ಲಿದ್ದೀರು ನೀವು ನೋಡಿ. ಶ್ರೀಲ ಪ್ರಭುಪಾದರಿಗೆ ಆರೈಕೆ ಮಾಡುವ ಆಸೆಯಿಂದ ಮತ್ತು ಅವರೊಂದಿಗೆ ಇರಲು ಪಶ್ಚಿಮದಿಂದ ಕೆಲವರು ಬಂದಿದ್ದರು. ತಮ್ಮ ಮಸಕಾದ ಬಂದಿದ್ದರು. ಕೆಲವರು ಭಕ್ತರು ಬಂದಿದ್ದರು. ತಮ್ಮ ಮಸಕಾದ ತಂಪಿನ ಕೋಣೆಯಲ್ಲಿ ಹಾಸಿಗೆಯಲ್ಲಿ ಕುಳಿತು ಶ್ರೀಲ ಪ್ರಭುಪಾದರು ಅವರನ್ನು ಸ್ವಾಗತಿಸಿದರು. ಬಂದವರಲ್ಲಿ ಒಬ್ಬರು ಮಧುಗಿಷ ಎಂಬುವರು. ಅವರು 1 ವರ್ಷದ ಹಿಂದೆಯೇ ಕೃಷ್ಣ ಪ್ರಜ್ಞೆಯ ಸಂಘವನ್ನು ಬಿಟ್ಟಿದ್ದವರು. ಅವರು ಈಗ ಕೇಶಮುಂಡನ ಮಾಡಿಸಿಕೊಂಡು ತಿಲಕಧಾರಿಗಳಾಗಿ ಶ್ರೀಲ ಪ್ರಭುಪಾದರ ಎದುರಿಗೆ ನಿಂತಿದ್ದರು. ನಮ್ಮನ್ನು ಬಿಟ್ಟು ಹೋಗಬೇಡಿ, ಭಾವನಾತ್ಮಕವಾಗಿ ಪ್ರಭುಪಾದರು ಹೇಳಿದರು. ಗೃಹಸ್ಥರಾಗಿ ನಮ್ಮೊಂದಿಗೆ ಉಳಿಯಬಹುದು, ಬಿಟ್ಟು ಹೋಗಬೇಡಿ. ಶ್ರೀಲ ಪ್ರಭುಪಾದರು ಸತ್ಸ್ವರೂಪರಿಗೆ ಹೇಳಿದರು, ನಿಮ್ಮ ಸಂಚಿಕೆ ಬ್ಯಾಕ್ ಟು ಗಾಡ್ ಹೆಡ್ ನನಗೆ ಮೆಚ್ಚುಗೆಯಾಯಿತು. ಅದರಲ್ಲೂ ಶ್ರೀಲ ಪ್ರಭುಪಾದ ಸ್ಪೀಕ್ಸ್ ಔಟ್ ಎಂಬ ಲೇಖನ ಹವಾಯಿನಿಂದ ಬಂದಿದ್ದ ಶ್ರುತಕೀರ್ತಿಗಳು ತಾವು ತಯಾರಿಸಿ ಮಾರುತ್ತಿದ್ದ ಮೇಣದ ಬತ್ತಿಗಳನ್ನು ಶ್ರೀಲ ಪ್ರಭುಪಾದರಿಗೆ ತೋರಿಸಿದಾಗ ಅವರು ನಗುತ್ತಾ, ಅಯ್ಯೋ ಪಡುವಣದವರೇ, ಈಗ ಹಣಕ್ಕೆ ಅಭಾವವಿಲ್ಲ, ಆದರೆ ನಾನೀಗ ಅದನ್ನು ಖರ್ಚು ಮಾಡುವುದು ಹೇಗೆ ಎಂಬುದನ್ನು ಕಲಿಸಿದ್ದೇನೆ ಎಂದರು. ಅರ್ಧ ಗಂಟೆಗೂ ಮಿಕ್ಕಿ ಅವರು ಪ್ರಸನ್ನವಾದ ಮಾತುಗಾರಿಕೆಯಲ್ಲಿಯೇ ತೊಡಗಿದ್ದರು. ಮುಂದೆ ತಮಾಲ ಕೃಷ್ಣರು ಭಕ್ತರೊಂದಿಗೆ ಮಾತಾಡುತ್ತಾ ಸುತ್ತಲಿರುವ ಜನ ಮತ್ತು ಬರುವ ಸುದ್ದಿಗಳನ್ನು ಅವಲಂಬಿಸಿ ಪ್ರಭುಪಾದರ ಧೋರಣೆ ಹೇಗೆ ಬದಲಾಗುತ್ತಿದೆ ಎಂಬುದನ್ನು
ವಿವರಿಸಿದರು. ಪಶ್ಚಿಮ ಪ್ರವಾಸದ ಯೋಜನೆಯನ್ನು ವಿವರಿಸಿದರು. ಸಂಜೆ ಶ್ರೀಲ ಪ್ರಭುಪಾದರು ತಮಾಲ ಮತ್ತು ಇತರರನ್ನು ಕರೆದಾಗ ಭಕ್ತರು ಪ್ರಭುಪಾದರ ಬಾಲ್ಕನಿಯವರೆಗೂ ಏನೊಂದು ತಿಳಿಯದೆ ಸೇರಿದರು. ಶ್ರೀಲ ಪ್ರಭುಪಾದರು ಹಾಸಿಗೆಯಲ್ಲಿ ಮಲಗಿದ್ದರು. ಕುಳಿತುಕೊಳ್ಳಿ, ನಿಮ್ಮನ್ನೆಲ್ಲ ಕಾಣಬೇಕೆನ್ನಿಸಿತು. ನಿಮ್ಮನ್ನು ಕಂಡರೆ ನನಗೆ ಶಕ್ತಿ ಸಂಚಾರವಾಗುತ್ತದೆ ಎಂದರು. ಭಕ್ತರೆಲ್ಲ ಸುತ್ತ ಕುಳಿತಾಗ ಕೃಪೆಯಿಂದ ಕರುಣಾಪೂರ್ಣರಾಗಿ ಅವರೆಡೆ ದೃಷ್ಟಿ ಹಾಯಿಸಿದರು. ಸೊಳ್ಳೆ ಓಡಿಸಲು ಕಲ್ಲಿದ್ದಲ ಮಡಕೆಯ ಮೇಲೆ ಹಾಕಿದ್ದ ಧೂಪದ ವಾಸನೆ ಕೋಣೆಯೆಲ್ಲ ತುಂಬಿತ್ತು. ಸಂಜೆಯ ಆರತಿ ಆರಂಭವಾಯಿತು. ಕೀರ್ತನದ ನಾದಲಹರಿ ಬಾಲ್ಕನಿಗೆ ಹಾಯುತ್ತಿತ್ತು. ಸೇರಿದ್ದವರು ಒಬ್ಬೊಬ್ಬರಾಗಿ ಪ್ರಭುಪಾದರ ಮೈಯನ್ನು ತಿಕ್ಕಲು ಆರಂಭಿಸಿದರು. ಶ್ರುತಕೀರ್ತಿ ಮತ್ತು ಸತ್ಸ್ವರೂಪರು ಪ್ರಭುಪಾದರ ಒಂದೊಂದು ಕಾಲನ್ನು ನೀವುತ್ತಿದ್ದರು. ತಮಾಲ ಕೃಷ್ಣರು ಪ್ರಭುಪಾದರ ತಲೆಯನ್ನೇ ಉಜ್ಜುತ್ತಿದ್ದರು. ಇನ್ನೊಬ್ಬ ಭಕ್ತ ಚಾಮರ ಬೀಸುತ್ತಿದ್ದ. ಶಾಂತವಾಗಿ ಕಣ್ಣು ಮುಚ್ಚಿ ಪ್ರಭುಪಾದರು ಅಂಗಾತ ಮಲಗಿದ್ದರು. ನೀವೆಲ್ಲ ವೈಷ್ಣವರು, ನನ್ನ ಮೇಲೆ ಕರುಣೆ ಇರಲಿ ಎಂದರು. ಸಾಕ ಮಾತಾಜಿ? ಇನ್ನು ಸ್ವಲ್ಪ ಇದೆ, ಓದಿ. ಶ್ರೀಲ ಪ್ರಭುಪಾದರಿಗೆ ಒಳ್ಳೆಯ ಸುದ್ದಿ ಕೇಳುವ ಇಷ್ಟವಿತ್ತು. ಬದುಕಿ ಉಳಿಯಲು ಅದು ಅವರಲ್ಲಿ ಸ್ಫೂರ್ತಿ ತುಂಬುತ್ತಿತ್ತು. ಬೇರೆ ಸುದ್ದಿ ಕೇಳಲು ಅವರಿಗೆ ಇಷ್ಟವಿಲ್ಲ. ಮಧ್ಯಾಹ್ನ ಕಾರ್ಯದರ್ಶಿ ಪತ್ರಗಳನ್ನು ಓದುತ್ತಿದ್ದ. ಬೇರೆ ಭಕ್ತರು ಒಳಗೆ ಬರಲು ಪ್ರಭುಪಾದರು ಅವಕಾಶವಿತ್ತಿದ್ದರು. ಒಮ್ಮೆ ಅವರು ಬಂದಾಗ ಅವರೆಂದರು, ಜಗತ್ತಿನಲ್ಲಿ ಒಬ್ಬ ವೈಷ್ಣವ ಇದ್ದರೆ ಸಾಕು, ಜಗತ್ತನ್ನೇ ಮುಕ್ತಗೊಳಿಸಬಲ್ಲ. ಧನ್ಯವಾದಗಳು ಧನ್ಯ ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಕೃಷ್ಣ. ಸೊ ಶ್ರೀಲ ಪ್ರಭುಪಾದರಿಗೆ ಆರೈಕೆ ಮಾಡುವ ಆಸೆಯಿಂದ ಮತ್ತು ಅವರೊಂದಿಗೆ ಇರಲು ಪಶ್ಚಿಮದಿಂದ ಕೆಲವರು ಭಕ್ತರು ಬರ್ತಾರೆ. ತಮ್ಮ ಮಸಕಾದ ತಂಪಿನ ಕೋಣೆಯಲ್ಲಿ ಹಾಸಿಗೆಯಲ್ಲಿ ಕುಳಿತು ಶ್ರೀ ಪ್ರಭುಪಾದರು ಅವರನ್ನ ಸ್ವಾಗತ ಮಾಡ್ತಾರೆ. ಸೊ ಬಂದವರಲ್ಲಿ ಒಬ್ಬರು ಮಧುದ್ವಿಷ ಎಂಬುವರು. ಅವರು 1 ವರ್ಷದ ಹಿಂದೆಯೇ ಕೃಷ್ಣ ಪ್ರಜ್ಞೆಯ ಸಂಘವನ್ನು ಬಿಟ್ಟಿದ್ದವರು. ಅವರು ಸಂಘವನ್ನೇ ಬಿಟ್ಟಿದ್ರು. ಅವರು ಈಗ ಕೇಶ ಮುಂಡನ ಮಾಡಿಸ್ಕೊಂಡು ತಿಲಕಧಾರಿಗಳಾಗಿ ಶ್ರೀಲ ಪ್ರಭುಪಾದರ ಎದುರಿಗೆ ನಿಂತಿರ್ತಾರೆ. ನಮ್ಮನ್ನು ಬಿಟ್ಟು ಹೋಗಬೇಡಿ, ಭಾವನಾತ್ಮಕವಾಗಿ ಪ್ರಭುಪಾದರು ಹೇಳಿದ್ದಾರೆ ಅವ್ರಿಗೆ, ಬಿಟ್ಟು ಹೋಗ್ಬೇಡಿ, ಗೃಹಸ್ಥರಾಗಿ ನಮ್ಮೊಂದಿಗೆ ಉಳಿಯಬಹುದು, ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಸಸ್ವರೂಪರಿಗೆ ಹೇಳಿದರು, ನಿಮ್ಮ ಸಂಚಿಕೆ ಬ್ಯಾಕ್ ಟು ಗಾಡೆಡ್ ನನಗೆ ತುಂಬಾನೇ ಮೆಚ್ಚುಗೆ ಆಯ್ತು. ಅದರಲ್ಲೂ ಶ್ರೀಲ ಪ್ರಭುಪಾದ ಸ್ಪೀಕ್ಸ್ ಔಟ್ ಎಂಬ ಲೇಖನ ಇದೆ, ಅದರಲ್ಲಿ ಅದು ತುಂಬಾನೇ ಮೆಚ್ಚುಗೆ ಆಯ್ತು ಅಂತ ಹೇಳ್ತಾರೆ. ಸೊ ಹವಾಯಿನಿಂದ ಬಂದಿದ್ದ ಶ್ರುತ ಕೀರ್ತಿಗಳು ತಾವು ತಯಾರಿಸಿ ಮಾರುತ್ತಿದ್ದ ಮೇಣದ ಬತ್ತಿಗಳನ್ನ ಶ್ರೀಲ ಪ್ರಭುಪಾದರಿಗೆ ತೋರಿಸ್ತಾರೆ. ಅವರು ಪ್ರಭುಪಾದರು ನಗುತ್ತಾ, ಅಯ್ಯೋ ಪಡವಣದವರೇ, ಈಗ ಹಣಕ್ಕೆ ಅಭಾವ ಇಲ್ಲ, ಹಣಕ್ಕೇನು ಅಭಾವ ಇಲ್ಲ ನನಗೆ, ಆದರೆ ನಾನೀಗ ಅದನ್ನು ಖರ್ಚು ಮಾಡುವುದು ಹೇಗೆ ಎಂಬುದನ್ನು ಕಲಿಸಿದ್ದೇನೆ ಎಂದರು. ಅರ್ಧ ಗಂಟೆಗೂ ಮಿಕ್ಕಿ ಅವರು ಪ್ರಸನ್ನವಾದ ಮಾತುಗಾರಿಕೆಯಲ್ಲೇ ಅವರು ತೊಡಗುತ್ತಾರೆ. ಮುಂದೆ ತಮಾಲ ಕೃಷ್ಣರು ಭಕ್ತರೊಂದಿಗೆ ಮಾತನಾಡ್ತಾ ಸುತ್ತಲಿರುವ ಜನ ಮತ್ತು ಬರುವ ಸುದ್ದಿಗಳ ಅವಲಂಬಿಸಿ ಪ್ರಭುಪಾದರ ಧೋರಣೆ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ವಿವರಿಸ್ತಾ ಇರ್ತಾರೆ. ಪಶ್ಚಿಮ ಪ್ರವಾಸದ ಯೋಜನೆಯನ್ನು ಅವರು ವಿವರಿಸ್ತಾರೆ. ಸಂಜೆ ಏನ್ ಮಾಡ್ತಾರೆ, ಶ್ರೀಲ ಪ್ರಭುಪಾದರು ತಮಾಲ ಮತ್ತು ಇತರರನ್ನು ಕರೆದಾಗ ಭಕ್ತರು ಪ್ರಭುಪಾದರ ಬಾಲ್ಕನಿಯವರೆಗೂ ಏನೊಂದು ತಿಳಿಯದೆ ಸೇರಿದ್ರು. ಎಲ್ಲಾನು ಆ ಕಡೆ ಸೇರ್ತಾರೆ. ಶ್ರೀಲ ಪ್ರಭುಪಾದರು ಹಾಸಿಗೆಯಲ್ಲಿ ಮಲಗಿದ್ರು. ಕುಳಿತುಕೊಳ್ಳಿ, ನಿಮ್ಮನ್ನೆಲ್ಲ ಕಾಣಬೇಕೆನ್ಸಿತ್ತು. ಸೊ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಒಂಥರ ಶಕ್ತಿ ಸಂಚಾರವಾಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಭಕ್ತರೆಲ್ಲ ಸುತ್ತ ಕುಳಿತಾಗ ಕೃಪೆಯಿಂದ ಕರುಣಾಪೂರ್ಣರಾಗಿ ಅವರೆಡೆಗೆ ದೃಷ್ಟಿ ಹಾಯಿಸ್ತಾರೆ ಪ್ರಭುಪಾದರು. ಸೊಳ್ಳೆ ಓಡಿಸಲು ಕಲ್ಲಿದ್ದಲ ಮಡಿಕೆಯ ಮೇಲೆ ಅಲ್ಲಿ ಹಾಕಿದ್ದ ಧೂಪದ ವಾಸನೆ ಕೋಣೆ ಎಲ್ಲ ಕಡೆಯಿಂದ ತುಂಬಿರುತ್ತೆ. ಸಂಜೆಯ ಆರತಿ ಆರಂಭವಾಯಿತು. ಕೀರ್ತನದ ನಾದ ಲಹರಿ ಬಾಲ್ಕನಿಗೆ ಹಾಯುತ್ತಿತ್ತು. ಸೇರಿದ್ದವರು ಒಬ್ಬೊಬ್ಬರಾಗಿ ಪ್ರಭುಪಾದರ ಮೈಯನ್ನ ತಿಕ್ಕಲು ಆರಂಭಿಸಿದರು. ಶ್ರುತಕೀರ್ತಿ ಮತ್ತು ಸಸ್ವರೂಪರು ಪ್ರಭುಪಾದರ ಒಂದೊಂದು ಕಾಲನ್ನ ನೀವ್ತಾ ಇದ್ರು. ತಮಾಲ ಕೃಷ್ಣರು ಪ್ರಭುಪಾದರ ತಲೆಯನ್ನ ಉಜ್ತಾ ಇದ್ರು. ಇನ್ನೊಬ್ಬ ಭಕ್ತ ಚಾಮರ ಬೀಸ್ತಾ ಇದ್ದ. ಶಾಂತವಾಗಿ ಕಣ್ಣು ಮುಚ್ಚಿ ಪ್ರಭುಪಾದರು ಅಂಗಾತ ಮಲಗಿದ್ದರು. ನೀವೆಲ್ಲ ವೈಷ್ಣವರು, ನನ್ನ ಮೇಲೆ ಕರುಣೆ ಇರಲಿ ಅಂತ ಅವ್ರಿಗೆಲ್ಲ ಹೇಳ್ತಾರೆ. ಶ್ರೀಲ ಪ್ರಭುಪಾದರಿಗೆ ಒಳ್ಳೆಯ ಸುದ್ದಿ ಕೇಳುವ ಇಷ್ಟ ಇತ್ತು. ಬದುಕಿ ಉಳಿಯಲು ಅದು ಅವರಲ್ಲಿ ಸ್ಫೂರ್ತಿಯನ್ನು ಕೊಡ್ತಾ ಇತ್ತು, ತುಂಬುತ್ತಿತ್ತು.
ಬೇರೆ ಸುದ್ದಿ ಕೇಳಲು ಅವ್ರಿಗೆ ಇಷ್ಟನೇ ಇರ್ಲಿಲ್ಲ. ಮಧ್ಯಾಹ್ನ ಕಾರ್ಯದರ್ಶಿ ಪತ್ರಗಳನ್ನು ಓದ್ತಾ ಇದ್ದ. ಬೇರೆ ಭಕ್ತರು ಒಳಗೆ ಬರಲು ಪ್ರಭುಪಾದರು ಅವಕಾಶವಿತ್ತಿದ್ರು. ಒಮ್ಮೆ ಅವರು ಬಂದಾಗ ಅವರೆಂದರು, ಜಗತ್ತಿನಲ್ಲಿ ಒಬ್ಬ ವೈಷ್ಣವ ಇದ್ದರೆ ಸಾಕು, ಒಬ್ಬ ವೈಷ್ಣವ ಇದ್ರೆ ಜಗತ್ತಿನಲ್ಲಿ ಜಗತ್ತನ್ನೇ ಮುಕ್ತಗೊಳಿಸಬಲ್ಲ ಅಂತ ಅವರು ಪ್ರಭುಪಾದರು ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಮೇಲೋಗಿತ್ತು ಮಾತಾಜಿ. ಸತ್ಸ್ವರೂಪರೆಂದರು ನೀವು ಅಂತಹ ಒಬ್ಬ ವೈಷ್ಣವ, ನೀವೂ ಆಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಏಕಾಗಬಾರದು, ಪ್ರಯತ್ನಿಸುತ್ತೇವೆ ಎಂದರು ಗುರುಕೃಪಸ್ವಾಮಿ. ಪ್ರಯತ್ನ ಮಾಡಿ ಪ್ರಭುಪಾದರೆಂದರು, ಅನುಸರಿಸಬೇಡಿ. ಪುಸ್ತಕ ವಿತರಣೆಯ ಬಗೆಗೆ ಪತ್ರ ಬಂದಿದೆ. ತಿಂಗಳ ವರದಿ ತಮಾಲ ಕೃಷ್ಣರೆಂದರು. ಅದು ನಿಜವಾಗಿ ಒಳ್ಳೆಯ ಸುದ್ದಿ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ತಮಾಲ ಕೃಷ್ಣರು ಬಿಬಿಟಿ ವಾರ್ತಾಪತ್ರ ಓದಿದಾಗ ತದೇಕ ಚಿತ್ತರಾಗಿ ಕೇಳಿದರು. ತಮ್ಮ ಶಿಷ್ಯರ ಸಾಧನೆಗಳ ಸುದ್ದಿ ಕೇಳುತ್ತಾ ಅವರು ಪ್ರಸನ್ನ ಚಿತ್ತರಾಗಿದ್ದರು, ತಲ್ಲೀನರಾಗಿದ್ದರು. ಆಗಾಗ ತಲೆಯಾಡಿಸುತ್ತಿದ್ದರು. ಅನಂತರ ಪೂರ್ವ ಯುರೋಪಿನಲ್ಲಿ ಯಶಸ್ವಿ ಪುಸ್ತಕ ಮಾರಾಟದ ಬಗೆಗೆ ಘನಶ್ಯಾಮರಿಂದ ಬಂದಿದ್ದ ದೀರ್ಘ ಪತ್ರವನ್ನು ಓದಿಸಿ ಕೇಳಿದರು. ಕೃಷ್ಣ ಪ್ರಜ್ಞೆಯ ಜಮೀನಿನಲ್ಲಿ ಸಮುದಾಯ ಒಕ್ಕಲುತನವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಬೆಳೆಸಿರುವ ಬಗೆಗೆ ತುಳಸಿದಾಸರಿಂದ ಬಂದಿದ್ದ ಪತ್ರವನ್ನು ಓದಿಸಿ ಕೇಳಿ, ಇಂತಹ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿರುವ ಶಿಷ್ಯರಿದ್ದಾರಲ್ಲ ಎಂಬ ಆನಂದದಿಂದ ನನ್ನ ಎದೆಯುಬ್ಬುತ್ತಿದೆ ಎಂದು ಉದ್ಗರಿಸಿದರು. ಇನ್ನೊಂದು ಪತ್ರದಲ್ಲಿ ಪ್ರಭುಪಾದರ ಆರೋಗ್ಯ ಭಾಗ್ಯಕ್ಕಾಗಿ ಎಲ್ಲ ಭಕ್ತರು ಪ್ರಾರ್ಥಿಸುತ್ತಿದ್ದಾರೆ, ಕೃಷ್ಣನು ಸೂಕ್ತವಾಗಿ ಸ್ಪಂದಿಸುತ್ತಾನೆಂದು ನಂಬಿದ್ದೇನೆ ಎಂದು ಒಬ್ಬ ಭಕ್ತನು ಬರೆದಿದ್ದಾನೆಂಬುದನ್ನು ಕೇಳಿ, ಖಂಡಿತ ಕೃಷ್ಣ ಸ್ಪಂದಿಸುತ್ತಾನೆ ಎಂದು ಪ್ರಭುಪಾದರು ಹೇಳಿದರು. ನಾನು 6 ತಿಂಗಳಿಂದ ಆಹಾರವನ್ನೇ ತೆಗೆದುಕೊಂಡಿಲ್ಲ, ಆದರೆ ವಾಸ್ತವವಾಗಿ ನಿಮ್ಮ ಪ್ರಾರ್ಥನೆಯ ಆಹಾರದಿಂದ ಬದುಕಿದ್ದೇನೆ ಎಂದರು. ಭಕ್ತರು ತಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ದಕ್ಷಿಣ ಅಮೆರಿಕದಿಂದ ಬಂದಿದ್ದ ಪತ್ರವನ್ನು ಓದಿಸಿ ಕೇಳಿ, ನಾನು ಬದುಕಬೇಕಾಗಿದೆ ಎಂದು ಕಾಣುತ್ತದೆ. ಕೃಷ್ಣ ತುಂಬಾ ಕೃಪಾಳು, ಅವನು ಭಕ್ತವತ್ಸಲ. ಎಷ್ಟೊಂದು ಭಕ್ತರು ಪ್ರಾರ್ಥಿಸುತ್ತಿದ್ದಾರೆ, ಅವರಿಗೆ ಆಶಾಭಂಗವಾಗಬಾರದು. ಬಹುಶಃ ಅದರಿಂದಲೇ ನನಗೆ ಪಶ್ಚಿಮ ಪ್ರವಾಸ ಕೈಗೊಳ್ಳುವ ಹುರುಪು ಬರುತ್ತಿದೆ. ಈ ಸ್ಥಿತಿಯಲ್ಲಿ ಯಾರೇ ಆದರೂ ಸಾಯಲು ಸಿದ್ಧರಾಗುತ್ತಿದ್ದರು. ಆದರೆ ನಾನು ಪ್ರವಾಸ ಹೊರಟಿದ್ದೇನೆ, ಅದು ಒಂದು ಭಾವುಕತೆ ಎಂದು ನಾನೆಂದುಕೊಂಡಿಲ್ಲ. ಕೃಷ್ಣ ಪ್ರಜ್ಞೆಯ ಚಳುವಳಿಯ ರೂಪದಲ್ಲಿ ಕೃಷ್ಣನೇ ಮೈ ತಳೆದು ಬಂದಿದ್ದಾನೆ. ನಮ್ಮ ಯಾವುದೇ ದೇವಾಲಯಕ್ಕೆ ಹೋದರೂ ಅಲ್ಲೇ ವೃಂದಾವನವಿಲ್ಲದೆ ಇರುವುದಿಲ್ಲ. ಶ್ರೀಲ ಪ್ರಭುಪಾದರ ಮುಪ್ಪನ್ನು ತೆಗೆದುಕೊಂಡು ತಮ್ಮ ಯೌವನವನ್ನು ಅವರಿಗೆ ಕೊಡುವುದಾಗಿ ಪಂಚದ್ರಾವಿಡ ಸ್ವಾಮಿ ಬರೆದಿದ್ದರು. ನಾವೆಲ್ಲ ಒಂದೇ ವಯಸ್ಸಿನವರು ಎಂದರು ಶ್ರೀಲ ಪ್ರಭುಪಾದರು. ದೇಹಕ್ಕೂ ಆತ್ಮಕ್ಕೂ ಯಾವ ಸಂಬಂಧವಿಲ್ಲ. ವೈಕುಂಠ ಲೋಕದಲ್ಲಿ ನಾವೆಲ್ಲ ಸಮವಯಸ್ಕರೇ. ಹೊಸ ಬದುಕು, ಹೊಸ ಹುಡುಗರು, ನವಯೌವನ, ಹೊರಗಿನ ವೇಷ ಬಾಧಿಸದು. ಪಂಚದ್ರಾವಿಡರಿಗೆ ಮುಂದಿನ ಉತ್ತರವಾಗಿ ಪ್ರಭುಪಾದರು ಬರೆಸಿದರು, ಕೃಷ್ಣ ನಿಮ್ಮನ್ನು ಚಿರಾಯುವನ್ನಾಗಿ ಮಾಡಲಿ, ಕೃಷ್ಣ ಪ್ರಜ್ಞೆಯನ್ನು ಹರಡಿ, ನೀವೇ ನಮ್ಮ ಮುಂದಿನ ಆಶಾಕಿರಣ. ಅನೇಕ ತಿಂಗಳುಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಒಬ್ಬರೆಂದ್ರು, ನೀವು ಅಂತ ಒಬ್ಬ ವೈಷ್ಣವ, ನೀವು ವೈಷ್ಣವರು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರಿಗೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಹಾಗೆ ನಿಮ್ಮಲ್ಲೂ ಪ್ರತಿಯೊಬ್ಬರು ಯಾಕಾಗಬಾರದು, ಒಬ್ಬ ವೈಷ್ಣವ ಆಗ್ಬೋದಲ್ಲ, ಪ್ರಯತ್ನಿಸುತ್ತೇವೆ ಎಂದರು ಗುರುಕೃಪಸ್ವಾಮಿ. ಪ್ರಯತ್ನ ಮಾಡಿ ಪ್ರಭುಪಾದರೆಂದರು, ಆದರೆ ಅನುಕರಿಸಬೇಡಿ. ಅನುಸರಿಸಬೇಕು, ಆದರೆ ಅನುಕರಿಸಬಾರದು ನಾವು ಅಂತ. ಪುಸ್ತಕ ವಿತರಣೆ ಬಗೆಗೆ ಪತ್ರ ಬಂದಿದೆ. ತಿಂಗಳ ವರದಿ ತಮಾಲ ಕೃಷ್ಣರೆಂದರು. ಅದು ನಿಜವಾಗಿ ಒಳ್ಳೆಯ ಸುದ್ದಿ ಅಂತ ಪ್ರಭುಪಾದರು ಹೇಳ್ತಾರೆ. ತಮಾಲ ಕೃಷ್ಣರು ಬಿಬಿಟಿ ವಾರ್ತಾಪತ್ರ ಓದಿದಾಗ ತದೇಕ ಚಿತ್ತರಾಗಿ ಕೇಳಿಸ್ಕೊತಾರೆ. ತಮ್ಮ ಶಿಷ್ಯರ ಸಾಧನೆಗಳ ಸುದ್ದಿ ಕೇಳುತ್ತಾ ಅವರು ಪ್ರಸನ್ನ ಚಿತ್ತರಾಗ್ತಾರೆ. ಆಮೇಲೆ ಪ್ರಸನ್ನ ಚಿತ್ತರಾಗಿದ್ರು, ತಲ್ಲೀನರು ಆಗಿದ್ರು. ಆಗಾಗ ತಲೆಯಾಡಿಸ್ತಾ ಇರ್ತಾರೆ. ಅನಂತರ ಪೂರ್ವ ಯುರೋಪಿನಲ್ಲಿ ಯಶಸ್ವಿ ಪುಸ್ತಕ ಮಾರಾಟದ ಬಗೆಗೆ ಘನಶ್ಯಾಮರಿಂದ ಬಂದಿದ್ದ ದೀರ್ಘ ಪತ್ರವನ್ನು ಓದಿಸಿ ಅದನ್ನು ಕೇಳಿಸ್ಕೊತಾರೆ. ಆಮೇಲೆ ಕೃಷ್ಣ ಪ್ರಜ್ಞೆಯ ಜಮೀನಿನಲ್ಲಿ ಸಮುದಾಯ ಒಕ್ಕಲತನವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಬೆಳೆಸಿರುವ ಬಗೆಗೆ ತುಳಸಿದಾಸರಿಂದ ಬಂದಿದ್ದ ಪತ್ರವನ್ನು ಓದಿಸಿ ಕೇಳಿ, ಇಂತಹ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿರುವ ಶಿಷ್ಯರಿದ್ದಾರಲ್ಲ ಎಂಬ ಆನಂದದಿಂದ
ಎದೆಯುಬ್ಬಿದೆ ಎಂದು ಉದ್ಗರಿಸಿದರು. ಇನ್ನೊಂದು ಪತ್ರದಲ್ಲಿ ಪ್ರಭುಪಾದರ ಆರೋಗ್ಯ ಭಾಗ್ಯಕ್ಕಾಗಿ ಎಲ್ಲಾ ಭಕ್ತರು ಪ್ರಾರ್ಥಿಸ್ತಾ ಇರ್ತಾರೆ. ಕೃಷ್ಣನು ಸೂಕ್ತವಾಗಿ ಸ್ಪಂದಿಸುತ್ತಾನೆಂದು ನಂಬಿದ್ದೇನೆ ಎಂದು ಒಬ್ಬ ಭಕ್ತ ಬರೆದಿದ್ದಾನೆಂಬುದನ್ನು ಕೇಳಿ, ಖಂಡಿತ ಕೃಷ್ಣ ಸ್ಪಂದಿಸುತ್ತಾನೆ ಎಂದು ಪ್ರಭುಪಾದರು ಹೇಳ್ತಾರೆ. ನಾನು 6 ತಿಂಗಳಿಂದ ಆಹಾರವನ್ನೇ ತೆಗೆದುಕೊಂಡಿಲ್ಲ, ಆದರೆ ವಾಸ್ತವವಾಗಿ ನಿಮ್ಮ ಪ್ರಾರ್ಥನೆಯ ಆಹಾರದಿಂದ ಬದುಕಿದ್ದೇನೆ ಅಂತ ಪ್ರಭುಪಾದರು ಹೇಳ್ತಾರೆ. ಆಹಾರ ತಗೊಂಡೇ ಇಲ್ಲ ಅವರ 6 ತಿಂಗಳಿಂದ. ಅದು ಭಕ್ತರ ಒಂದು ಪ್ರಾರ್ಥನೆಯೇ ಅವರ ಆಹಾರದಿಂದ, ಆ ಪ್ರಾರ್ಥನೆಯ ಆಹಾರದಿಂದ ನಾನು ಬದುಕಿದ್ದೇನೆ ಅಂತ ಪ್ರಭುಪಾದರು ಹೇಳ್ತಾರೆ. ಭಕ್ತರು ತಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ದಕ್ಷಿಣ ಅಮೆರಿಕದಿಂದ ಬಂದಿದ್ದ ಪತ್ರವನ್ನು ಓದಿಸಿ ಕೇಳಿ, ನಾನು ಬದುಕಬೇಕಾಗಿದೆ ಎಂದು ಕಾಣುತ್ತದೆ. ಕೃಷ್ಣ ತುಂಬಾ ಕೃಪಾಳು, ಅವನು ಭಕ್ತ ವತ್ಸಲ. ಎಷ್ಟೊಂದು ಭಕ್ತರು ಇದು ಪ್ರಾರ್ಥಿಸ್ತಾ ಇದ್ದಾರೆ ನನಗಾಗಿ, ಅವರಿಗೆ ಆಶಾಭಂಗವಾಗಬಾರದು. ಬಹುಶಃ ಆದ್ದರಿಂದಲೇ ನನಗೆ ಪಶ್ಚಿಮ ಪ್ರವಾಸ ಕೈಗೊಳ್ಳುವ ಹುರುಪುನು ಬರ್ತಾ ಇದೆ. ಪಶ್ಚಿಮ ಇದಕ್ಕೆ ಹೋಗ್ಬೇಕು ಅನ್ನೋದು, ಪಶ್ಚಿಮ ಪ್ರವಾಸ ಮಾಡ್ಬೇಕು ಅನ್ನೋದಕ್ಕೆ ಹುರುಪು ಬರ್ತಾ ಇದೆ. ಈ ಸ್ಥಿತಿಯಲ್ಲಿ ಯಾರೇ ಆದರೂ ಸಾಯಲು ಸಿದ್ಧರಾಗ್ತಿದ್ರು, ಆದ್ರೆ ನಾನು ಪ್ರವಾಸ ಹೊರಟಿದ್ದೆ. ಈ ಸ್ಥಿತಿನಲ್ಲಿ ಯಾರು ಎಲ್ಲ ಸಾಯೋದಕ್ಕೆ ಸಿದ್ಧ ಆಗ್ಬಿಡ್ತಾರೆ, ಆದ್ರೂ ನಾನು ಪ್ರವಾಸ ಹೊರಟಿದ್ದೇನೆ. ಅದು ಒಂದು ಭಾವುಕತೆ ಎಂದು ನಾನೆಂದುಕೊಂಡಿಲ್ಲ. ಕೃಷ್ಣ ಪ್ರಜ್ಞೆಯ ಚಳುವಳಿಯ ರೂಪದಲ್ಲಿ ಕೃಷ್ಣನೇ ಮೈ ತೆಳೆದು ಬಂದಿದ್ದಾನೆ. ನಮ್ಮ ಯಾವುದೇ ದೇವಾಲಯಕ್ಕೆ ಹೋದರೂ ಅಲ್ಲಿ ವೃಂದಾವನವಿಲ್ಲದೆ ಇರುವುದಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಶ್ರೀಲ ಪ್ರಭುಪಾದರ ಮುಪ್ಪನ್ನು ತೆಗೆದುಕೊಂಡು ತಮ್ಮ ಯೌವನವನ್ನು ಅವರಿಗೆ ಕೊಡುವುದಾಗಿ ಪಂಚದ್ರಾವಿಡ ಸ್ವಾಮಿ ಬರೆದಿದ್ರು. ಸೊ ಒಂದು ಪತ್ರದಲ್ಲಿ ಪಂಚದ್ರಾವಿಡ ಸ್ವಾಮಿ ಬರೆದಿರ್ತಾರೆ, ನಿಮ್ಮ ಒಂದು ಮುಪ್ಪನ್ನು ನಾನು ತಗೋತೀನಿ, ನನ್ನ ಯೌವನವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾವೆಲ್ಲ ಆಕ್ಚುಲ್ ಆಗಿ ಒಂದೇ ವಯಸ್ಸಿನವರು ಎಂದ್ರು ಶ್ರೀಲ ಪ್ರಭು. ದೇಹಕ್ಕೂ ಆತ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಕುಂಠ ಲೋಕದಲ್ಲಿ ನಾವೆಲ್ಲ ವಯಸ್ಕರೇ. ಸೊ ವೈಕುಂಠ ಲೋಕದಲ್ಲಿ ಎಲ್ಲರೂ ಒಂದೇ ಸಮ ವಯಸ್ಕರೇ. ಅಲ್ಲೆಲ್ಲಾನು ಯಾರಿಗೂ ಮುಪ್ಪು ಇಲ್ಲ, ಎಂಥದ್ದು ಇಲ್ಲ. ಹೊಸ ಬದುಕು, ಹೊಸ ಹುಡುಗರು, ಯೌವನ, ಹೊರಗಿನ ವೇಷ ಅಲ್ಲಿ ಬಾಧಿಸದು ಅಲ್ಲಿ ಕೃಷ್ಣ ವೈಕುಂಠ ಲೋಕದಲ್ಲಿ. ಪಂಚದ್ರಾವಿಡರಿಗೆ ಮುಂದಿನ ಉತ್ತರವಾಗಿ ಪ್ರಭುಪಾದರು ಬರೆಸಿದ್ರು, ಕೃಷ್ಣ ನಿಮ್ಮನ್ನು ಚಿರಾಯುವನ್ನಾಗಿ ಮಾಡಲಿ, ಕೃಷ್ಣ ಪ್ರಜ್ಞೆಯನ್ನು ಹರಡಿ, ನೀವೇ ನಮ್ಮ ಮುಂದಿನ ಆಶಾ ಕಿರಣ ಅಂತ ಬರೆದು ಪತ್ರ ಬರೆಸ್ತಾರೆ. ಅನೇಕ ತಿಂಗಳುಗಳಿಂದ ಪ್ರಭುಪಾದರು ಮಾತಾಜಿ ಅಲ್ಲಿ ತನಕನೇ ಮಾತಾಜಿ. ರಾಜು ತಂಬಟ್ ಪ್ರಭುಜಿ ಓದಿ. ಎಸ್ ಮಾತಾಜಿ. ತಮಾಲ ಕೃಷ್ಣ ಅಲ್ಲಿಂದಲ್ಲ ಮಾತಾಜಿ? ಅಲ್ಲ, ಅನೇಕ ತಿಂಗಳುಗಳಿಂದ. ಒಂದು ನಿಮಿಷ ಮಾತಾಜಿ, ಮೇಲ್ ತಗೋತೀನಿ. ಓಕೆ ಮಾತಾಜಿ. ಅನೇಕ ತಿಂಗಳುಗಳಿಂದ ಪ್ರಭುಪಾದರೊಂದಿಗೆ ಇರದಿದ್ದ ಭಕ್ತರಿಗೆ ಇದು ಹಳೆಯ ಕಾಲದ ನೆನಪಿನಂತಿತ್ತು. ಅವರೊಂದಿಗೆ ಕುಳಿತು ಅವರು ಪತ್ರಗಳಿಗೆ ಉತ್ತರ ಬರೆಸುವುದನ್ನು ಕೇಳಿ ಕೃಷ್ಣ ಪ್ರಜ್ಞೆಯ ಚಳವಳಿಯಲ್ಲಿ ಜಯಶಾಲಿಯಾಗುವುದು ಹೇಗೆ ಎಂಬ ಬಗೆಗೆ ಅವರ ಸಲಹೆ ಕೇಳಿದ ಕಾಲದ ನೆನಪು. ಅವರ ಪ್ರವಚನ ಕೇಳಿ ಎಲ್ಲವೂ ಸರಿ ಅನಿಸಿತ್ತು. ಆದರೆ ಅವರೆಲ್ಲ ಕೋಣೆ ಬಿಟ್ಟು ತೆರಳುವಾಗ ಪ್ರಭುಪಾದರ ಮೇಲುಧ್ವನಿಯಲ್ಲಿ ಹೇಳಿದರು, ಇವು ನನ್ನ ಕೊನೆಯ ದಿನಗಳು. ಶ್ರೀಲಂಕಾದ ಹಂಸದೂತ ಸ್ವಾಮಿಗಳಿಂದ ಒಂದು ಮುಖ್ಯವಾದ ಚಟುಲವಾದ ವರದಿ ತಮಾಲಕೃಷ್ಣರಿಗೆ ಬಂದಾಗ ಅವರು ತೀರ ಬೆಳಗಿನಲ್ಲಿಯೇ ಅದನ್ನು ಶ್ರೀಲ ಪ್ರಭುಪಾದರಿಗೆ ಬಳಿಗೆ ತಂದರು. ಪ್ರಭುಪಾದರು ಈಗ ತಾನೇ ಸ್ನಾನ ಮುಗಿಸಿ ಮಹಡಿಯ ಬಾಲ್ಕನಿಯಲ್ಲಿ ಕುಳಿತಿದ್ದರು. ಅದು ಅವರ 9:30 ದೇವ ದರ್ಶನದ ಸಮಯ. ಕೃಷ್ಣ ಬಲರಾಮ ದೇವಾಲಯದಿಂದ ಬಂದಿದ್ದ ತುಳಸಿ ಮಾಲೆಯನ್ನು, ಒಂದು ಹೂಮಾಲೆಯನ್ನು ಹಾಕಿಕೊಂಡರು. ಒಂದು ದುಂಡನೆಯ ಮೆತ್ತೆಗೆ ಹೊರಗೆ ಕೇಳುತ್ತಿದ್ದರು. ಕೊಲಂಬೋದ ಪ್ರಸಿದ್ಧ ನಾಸ್ತಿಕ ಡಾಕ್ಟರ್ ಕೋವರೊಂದಿಗೆ ಹಂಸದೂತರು ನಡೆಸಿದ ಚರ್ಚೆಯ ವರದಿ ಅದರಲ್ಲಿತ್ತು. ತಮಾಲ ಕೃಷ್ಣರು ಓದಲು ಆರಂಭಿಸಿದ ಕೂಡಲೇ ಪ್ರಭುಪಾದರು ಡಾಕ್ಟರ್ ಕೋವೂರ್ ಅವರ ಪ್ರತಿಕ್ರಿಯೆ ಏನೆಂದು ತಿಳಿಯ ಬಯಸಿದರು. ಆಗ ತಮಾಲ ಕೃಷ್ಣರು ಪತ್ರದ ಜೊತೆಗೆ ಇರಿಸಿದ ಒಂದು ಸುದ್ದಿಯನ್ನು ಓದಲು ಆರಂಭಿಸಿದರು. ದಾಸ ಮತ್ತು ಸ್ವಾಮಿಗಳು ಒಂದು ಪ್ಲಾಸ್ಟಿಕ್ ಮೊಟ್ಟೆಯಿಂದ ಕೋಳಿಯನ್ನು ಸೃಷ್ಟಿಸಲು ವಿಜ್ಞಾನಿಗಳಿಗೆ ಸಾಧ್ಯವಾದಿತ್ತು ಎಂದು ಕೇಳಿದರು. ವಿಜ್ಞಾನಿಗಳು ಪರ್ಮಿಯಂ, ಪ್ಲೂಟೋನಿಯಂ, ಐನ್ಸ್ಟೀನ್ಗಳಂತಹ 10 ವಸ್ತುಗಳನ್ನು ಸೃಷ್ಟಿಸಿರುವುದು ಅವರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಪ್ರಭುಪಾದರು ಮಾತನ್ನು ತುಂಡರಿಸಿ, ಬೇಕೂಫರು, ನೀವು ಸುಮ್ಮನೆ ಬಡಾಯಿ ಕೊಚ್ಚುತ್ತಿದ್ದೀರಿ. ಕೋಳಿ ಮರಿ ಎಲ್ಲಿ ಬೇಕು? ಕೋಳಿ ಇವು ವಿಜ್ಞಾನಿಗಳಿಗಿಂತ ಉತ್ತಮ. ಕೋಳಿ ಒಂದು ವಾರದಲ್ಲಿ ಇನ್ನೊಂದು ಮೊಟ್ಟೆಯನ್ನು ಉತ್ಪಾದಿಸುತ್ತದೆ. ನೀವು ಸುಮ್ಮನೆ ಇದು ಎನ್ನುತ್ತೀರಿ ಅಷ್ಟೇ. ನಿಮ್ಮ ಬೆಲೆ ಏನು? ನಾವು ನಿಮಗೆ ದಮ್ಮಡಿಯ ಬೆಲೆ ಕೊಡುವುದಿಲ್ಲ. ನೀವು ಕೋಳಿಯ ಮರಿಗಳಿಗಿಂತ ಅಧಮರು. ತಮಾಲ ಕೃಷ್ಣವರಿಗೆ ಓದನ್ನು ಮುಂದುವರಿಸಿದರು. ನಾವು 10 ವಸ್ತುಗಳನ್ನು ಸ್ಪರ್ಶಿಸಿದ್ದೇವೆ, ದೇವರು ಕೂಡ. ಮತ್ತೆ ಪ್ರಭುಪಾದರು ಬಾಯಿ ಹಾಕಿದರು, ನಿಮ್ಮ ಸೃಷ್ಟಿಗೆ ಯಾರು ಬೆಲೆ ಕೊಡುತ್ತಾರೋ? ನಿಮ್ಮ ಸೃಷ್ಟಿಯ ಗೊಡವೆಗೆ ಇಲ್ಲದ ಮೊಟ್ಟೆ ಬದುಕಿದೆಯೇ?
ಮೇಲೆ ಮಾಡಬೇಕು ಮಾತಾಜಿ. ಓದಿ. ಹಾ, ಇಲ್ಲವಂತೆ ಡಾಕ್ಟರ್ ಕೌರ್ ಹೇಳುತ್ತಾರೆ, ತಮಾಲ್ ಕೃಷ್ಣ ಅವರ ವರದಿಯನ್ನು ಓದುವ ಕೆಲಸಕ್ಕೆ ಮರಳಿದರು. ದೇವರು ಕೂಡ ಅವುಗಳನ್ನು ಸೃಷ್ಟಿಸಲಾರ, ಏಕೆಂದರೆ ಅದನ್ನು ಸೃಷ್ಟಿಸುವ ತಂತ್ರಜ್ಞಾನ ಅವನಿಗಿರಲಿಲ್ಲ. ದೇವರು ನಿಮ್ಮ ಮೂತಿಗೆ ಒದೆಯುತ್ತಾನೆ ಎಂದು ಪ್ರಭುಪಾದರು ಹೇಳಿದರು. ಅವನಿಗೆ ನಿಮ್ಮ ಸೃಷ್ಟಿ ಬೇಕಾಗಿಲ್ಲ, ನಿಮ್ಮ ಸೃಷ್ಟಿ ಅಗತ್ಯವೇ ಇಲ್ಲದೆ ಅವನು ಎಲ್ಲವನ್ನು ಸೃಷ್ಟಿಸಬಲ್ಲ. ದೇವರು ಚಪ್ಪಲಿ ತಗೊಂಡು ನಿಮ್ಮ ಮೂತಿಗೆ ಬಾರಿಸುತ್ತಾನೆ, ಹೊರಟುವ ಮೂರ್ಖ ಹಾಗೆಂದು ಹೇಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಹರೇ ಪ್ರಭುಜಿ, ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ ಪ್ರಮಾಜಿ. ಹರೇ ಕೃಷ್ಣ. ಸೊ ಅನೇಕ ತಿಂಗಳು ಪ್ರಭುಪಾದರೊಂದಿಗೆ ಇಳಿದಿದ್ದ ಭಕ್ತರಿಗೆ ಇದು ಹಳೆಯ ಕಾಲದ ನೆನಪಿನಂತೆ ಇತ್ತು. ಅದರೊಂದಿಗೆ ಕುಳಿತು ಅವರು ಪತ್ರಗಳಿಗೆ ಉತ್ತರ ಬರೆಸುವುದನ್ನು ಕೇಳಿ ಕೃಷ್ಣ ಪ್ರಜ್ಞೆಯ ಚಳುವಳಿ ಜಯಶಾಲಿಯಾಗುವುದು ಹೇಗೆಂಬ ಬಗೆಗೆ ಅವರ ಸಲಹೆ ಕೇಳಿದ ಕಾಲದ ನೆನಪು. ಅವರ ಪ್ರವಚನ ಕೇಳಿ ಎಲ್ಲವೂ ಸರಿ ಎನಿಸಿತ್ತು. ಆದರೆ ಅವರೆಲ್ಲ ಕೋಣೆ ಬಿಟ್ಟು ತೆರಳುವಾಗ ಪ್ರಭುಪಾದರು ಹೇಳ್ತಾರೆ, ಮೆಲುದನಿನಲ್ಲಿ ಹೇಳ್ತಾರೆ, ಇವು ನನ್ನ ಕೊನೆಯ ದಿನಗಳು ಅಂತ ಹೇಳ್ತಾರೆ. ಅವರೆಲ್ಲ ಹೊರಟು ನಿಂತಾಗ ಶ್ರೀಲಂಕಾದ ಹಂಸದೂತ ಸ್ವಾಮಿಗಳಿಂದ ಒಂದು ಮುಖ್ಯವಾಗಿ ಚಟುಲವಾದ ವರದಿ ತಮಾಲ ಕೃಷ್ಣರಿಗೆ ಬಂದಾಗ ಅವರು ತೀರಾ ಬೆಳಗಿನಲ್ಲಿಯೇ ಅದನ್ನು ಶ್ರೀಲ ಪ್ರಭುಪಾದರಿಗೆ ಬೆಳಗ್ಗೆ ತರ್ತಾರೆ. ಪ್ರಭುಪಾದರು ಆಗ್ತಾನೆ ಸ್ನಾನ ಮುಗಿಸ್ಕೊಂಡ್ಬಂದು ಮಹಡಿ ಮೇಲೆ ಬಾಲ್ಕನಿಯಲ್ಲಿ ಕುಳಿತಿರ್ತಾರೆ. ಅದು 9:30 ದೇವರ ದರ್ಶನದ ಒಂದು ಸಮಯ. ಅದು ಕೃಷ್ಣ ಬಲರಾಮ ದೇವಾಲಯದಿಂದ ಬಂದಿದ್ದ ತುಳಸಿ ಮಾಲೆಯನ್ನು, ಒಂದು ಹೂಮಾಲೆಯನ್ನು ಹಾಕಿಕೊಂಡಿರ್ತಾರೆ ಅವರು ಕುತ್ತಿಗೆಗೆ. ಒಂದು ದುಂಡನೆಯ ಮೆತ್ತಗೆ ಇರುವ ಒಂದು ಇದಕ್ಕೆ ಹೊರಕೊಂಡು ಕೂತಿರ್ತಾರೆ. ಕೊಲಂಬೋದ ಪ್ರಸಿದ್ಧ ನಾಸ್ತಿಕ ಒಬ್ಬ ಡಾಕ್ಟರ್ ಕೂರ್ ರವರೊಂದಿಗೆ ಹಂಸದೂತರು ನಡೆಸಿದ ಚರ್ಚೆಯ ವರದಿ ಆ ಪತ್ರದಲ್ಲಿರುತ್ತೆ. ತಮಾಲ ಕೃಷ್ಣರು ಓದಲಾರಂಭಿಸಿದ ಕೂಡಲೇ ಪ್ರಭುಪಾದರು ಡಾಕ್ಟರ್ ಕೂರರ ಪ್ರತಿಕ್ರಿಯೆ ಏನೆಂದು ತಿಳಿಯ ಬಯಸಿದರು. ಆಗ ತಮಾಲ ಕೃಷ್ಣರು ಪತ್ರದ ಜೊತೆಗೆ ಇರಿಸಿದ ಒಂದು ಸುದ್ದಿಯನ್ನು ಅವರು ಓದಕ್ಕೆ ಶುರು ಮಾಡ್ತಾರೆ. ದಾಸ್ ಮತ್ತು ಸ್ವಾಮಿಗಳು ಒಂದು ಪ್ಲಾಸ್ಟಿಕ್ ಮೊಟ್ಟೆಯಿಂದ ಕೋಳಿಯನ್ನು ಸೃಷ್ಟಿಸಲು ವಿಜ್ಞಾನಿಗಳಿಗೆ ಸಾಧ್ಯವಾದೀತೆ ಎಂದು ಕೇಳಿದರಂತೆ. ಸೊ ವಿಜ್ಞಾನಿಗಳು ಪರ್ಮಿಯಂ, ಪ್ಲುಟೋನಿಯಂ, ಐನ್ಸ್ಟೀನಿಯಂಗಳಂತ 10 ವಸ್ತುಗಳನ್ನು ಸೃಷ್ಟಿಸಿರುವುದು ಅವರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ. ಪ್ರಭುಪಾದರು ಆ ಮಾತನ್ನು ತುಂಡರಿಸಿ, ಬೇಕೂಫರು, ನೀವು ಸುಮ್ಮನೆ ಬಡಾಯಿ ಕೊಚ್ಚುತ್ತಿದ್ದೀರಿ. ಕೋಳಿ ಮರಿಯಲ್ಲಿ ಬೇಕೂಫ, ಕೋಳಿ ಇವು ವಿಜ್ಞಾನಿಗಳಿಗಿಂತ ಉತ್ತಮ. ಕೋಳಿ 1 ವಾರದಲ್ಲಿ ಇನ್ನೊಂದು ಮೊಟ್ಟೆಯನ್ನ ಉತ್ಪಾದಿಸುತ್ತದೆ. ನೀವು ಸುಮ್ಮನೆ ಇದು ಅದು ಅದು ಇದು ಅಂತ ಇರ್ತೀರಾ ಅಷ್ಟೇ. ನಿಮ್ಮ ಬೆಲೆ ಏನು? ನೀವು ನಿಮಗೆ ದಮ್ಮಡಿಯ ಬೆಲೆ ಕೂಡ ಕೊಡೋದಿಲ್ಲ. ನೀವು ಕೋಳಿಯ ಮರಿಗಳಿಗಿಂತ ಅಧಮರು ಅಂತ ಇವರು ಪ್ರಭುಪಾದರು ಬೈತಾರೆ. ತಮಾಲ ಕೃಷ್ಣರ ಓದನ್ನು ಆಮೇಲೆ ಮುಂದುವರಿಸ್ತಾರೆ. ನಾವು 10 ವಸ್ತುಗಳನ್ನು ಸೃಷ್ಟಿಸಿದ್ದೇವೆ, ದೇವರು ಕೂಡ ಅಂತ ತಮಾಲ ಕೃಷ್ಣ ಆ ಪತ್ರವನ್ನ ಓದ್ತಾರೆ. ಮತ್ತೆ ಪ್ರಭುಪಾದರು ಬಾಯಿ ಹಾಕಿ ಹೇಳ್ತಾರೆ, ನಿಮ್ಮ ಸೃಷ್ಟಿಗೆ ಯಾರು ಬೆಲೆ ಕೊಡ್ತಾರೆ? ನಿಮ್ಮ ಸೃಷ್ಟಿಯ ಗೊಡವೆ ಇಲ್ಲದೆ ಮೊಟ್ಟೆ ಬದುಕಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಇಲ್ಲವಂತೆ ಡಾಕ್ಟರ್ ಕೂರ್ ಹೇಳ್ತಾ ಇದ್ದಾರೆ ಅಂತ ತಮಾಲ ಕೃಷ್ಣರು ವರದಿಯನ್ನು ಓದುವ ಕೆಲಸಕ್ಕೆ ಮತ್ತೆ ಮರಳುತ್ತಾರೆ. ದೇವರು ಕೂಡ ಅವುಗಳನ್ನು ಸೃಷ್ಟಿಸಲಾರ, ಏಕೆಂದರೆ ಅದನ್ನು ಸೃಷ್ಟಿಸುವ ತಂತ್ರಜ್ಞಾನ ಅವನಿಗೆ ಇರಲಿಲ್ಲ ಅಂತ ಇದ್ ಮಾಡ್ತಾರೆ. ಸೊ ದೇವರು ನಿಮ್ಮ ಮೂತಿಗೆ ಒದೆಯುತ್ತಾನೆ ಎಂದು ಪ್ರಭುಪಾದರು ಸಿಟ್ಟು ಬರುತ್ತೆ ಅವ್ರಿಗೆ. ಸೊ ಅವರು ಆ ಒಂದು ಇದ್ರಲ್ಲೇ ದೇಹದ ಸ್ಥಿತಿ ಹಂಗಿದ್ರು ಅವರು ಸರಿಯಾಗಿ ಬೈತಾರೆ. ದೇವರು ನಿಮ್ಮ ಮೂತಿಗೆ ಒದೀತಾನೆ ಎಂದು ಪ್ರಭುಪಾದರು ಹೇಳ್ತಾರೆ. ಅವನಿಗೆ ನಿಮ್ಮ ಸೃಷ್ಟಿ ಏನ್ ಬೇಕಾಗಿಲ್ಲ, ದೇವರಿಗೆ ನಿಮ್ಮ ಸೃಷ್ಟಿಯ ಅಗತ್ಯವೇ ಇಲ್ಲದೆ ಅವನು ಎಲ್ಲವನ್ನೂ ಸೃಷ್ಟಿಸಬಲ್ಲ ಭಗವಂತ. ದೇವರು ಚಪ್ಪಲಿ ತಗೊಂಡು ನಿಮ್ಮ ಮೂತಿಗೆ ಬಾರಿಸ್ತಾನೆ, ಅರಟುವ ಮೂರ್ಖ ಹಾಗೆಂದು ಹೇಳು ಅಂತ ಹೇಳ್ತಾರೆ. ಸೊ ಹಂಸದೂತರು ಖಂಡಿತ ಹಾಗೆ ಮಾತಾಜಿ ಅಷ್ಟೇ ಅದು ಮಾತಾಜಿ. ರೇಖಾ ಬಂಗ್ಯಾದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಂಸದೂತರು ಖಂಡಿತ ಹಾಗೆ ಮಾಡುತ್ತಾರೆಂಬ ಭರವಸೆ ನನಗಿದೆ ಎಂದರು ತಮಾಲ ಕೃಷ್ಣರು. ಈಗ ಅವರ ಉತ್ತರವನ್ನು ಓದೋಣ. ವಿಜ್ಞಾನಿಗಳು ಹೇಳುತ್ತಾರೆ, ಈ ಇಬ್ಬರು ಮಹನೀಯರಿಗೆ ಶ್ರೀಲಂಕಾದ ವಿಜ್ಞಾನಿ ಡಾಕ್ಟರ್ ಕೂರ್ ಪರಿಚಯವಿದೆ. ಪ್ರಭುಪಾದ, ಈ ವಿಜ್ಞಾನಿಗಳು ಯಾವ ಗಿಡದ ತೊಪ್ಪಲು? ನೊಬೆಲ್ ಪಾರಿತೋಷಕ ವಿಜೇತ ಅಮಿನೋ ಆಸಿಡ್ಗಳನ್ನು ಸಮೀಕರಣಗೊಳಿಸಿ ಜಯಶಾಲಿಯಾದವರು ನೊಬೆಲ್ ಪಾರಿತೋಷಕ ವಿಜೇತ. ಪ್ರಭುಪಾದರು ಆಡಿಕೊಂಡರು. ಇನ್ನೊಬ್ಬ ಬೇಕೂಫ್
ಅವನಿಗೆ ನೋಬೆಲ್ ಬಹುಮಾನ ಕೊಟ್ಟಿದ್ದಾನೆ. ಅವನು ಬೇಕೂಫ್. ಇನ್ನೊಬ್ಬ ಬೇಕೂಫ್ ಅದನ್ನು ಕೊಟ್ಟಿದ್ದಾನೆ. ಸೂರಿ ಸಾಕ್ಷಿ ಮತ್ತ. ಹೆಂಡದಂಗಡಿಯಲ್ಲಿ ಸಾಕ್ಷಿ ಒಬ್ಬ ಕುಡುಕನೇ. ಈ ಹೆಂಡದಂಗಡಿಯಲ್ಲಿ ಏನಾದರೂ ನಡೆದು ಮಾಲೀಕನು ಸಾಕ್ಷಿಗಳನ್ನು ಕರೆಯುತ್ತಾನೆ ಎನ್ನಿ. ಅವರೆಲ್ಲ ಕುಡುಕರೇ. ಏನು ಪ್ರಯೋಜನ? ನೀವು ಕುಡುಕರಾದೀರೆಂದರೆ ಕೂಡಲೇ ನಿಮ್ಮನ್ನು ತಿರಸ್ಕರಿಸಲಾಗುತ್ತದೆ. ತಮಾಲ ಕೃಷ್ಣ ಓದುತ್ತಾ ಹೋದರು. ಶ್ರೀಲ ಪ್ರಭುಪಾದರು ಪ್ರತಿಯೊಂದು ವಾಕ್ಯವನ್ನು ಹೀಯಾಳಿಸುತ್ತಾ ಹೋದರು. ಈಚಿನ ವಾರಗಳಲ್ಲಿ ಪ್ರಭುಪಾದರು ಅಷ್ಟೊಂದು ಕೆರಳಿದುದನ್ನು ಶಿಷ್ಯರು ಕಂಡಿರಲಿಲ್ಲ. ತಮಾಲ ಕೃಷ್ಣರು ಹಂಸದೂತರ ಉತ್ತರವನ್ನು ಓದಿದ ಮೇಲೆ ತಾವು ಹೇಳಿದ ಎಷ್ಟೊಂದು ಅಂಶಗಳನ್ನು ಶಿಷ್ಯಗಳು ಹೇಳಿದ್ದನೆಂಬುದನ್ನು ಗುರುತಿಸಿದರು. ಅವರು ಪ್ರಬಲವಾದ ತರ್ಕದಿಂದ ಉತ್ತರ ನೀಡಿದ್ದಾರೆ. ಪ್ರಚಾರ ಎಂದರೆ ಇದೆ ಎಂದರು. ಪಶ್ಚಿಮಕ್ಕೆ ಹೋಗಲು ಹಿಂದೇಟು ಹಾಕುತ್ತಿದ್ದುದಕ್ಕೆ 2 ಕಾರಣಗಳಿದ್ದವು. ಒಂದು ಪಾಸ್ಪೋರ್ಟ್ ಮತ್ತು US ರೆಸಿಡೆನ್ಸಿ ಕಾರ್ಡ್, ಮತ್ತು ಎರಡನೆಯದು ಶ್ರೀಲ ಪ್ರಭುಪಾದರು ಜ್ಯೋತಿಷಿಗಳ ವರದಿಗಳನ್ನಾಧರಿಸಿ ತಾವೇ ಹಿಂಜರಿಯುತ್ತಿದ್ದದ್ದು. ಅವರ ಅನಾರೋಗ್ಯವು ಪ್ರಬಲವಾದ ಕಾರಣವಾಗಿದ್ದುದು ನಿಜ. ಆದರೆ ಅವರು ಕೆಲವು ವೇಳೆ ಎಲ್ಲವನ್ನೂ ಧಿಕ್ಕರಿಸಿ ತಮ್ಮನ್ನು ಹೇಗಾದರೂ ಲಂಡನ್ನಿಗೆ ಕರೆದೊಯ್ಯುವಂತೆ ಸೇವಕರಿಗೆ ಹೇಳುತ್ತಿದ್ದರು. ಕೆಲವು ಗೊಂದಲಗಳನ್ನು ಪರಿಹರಿಸಲೆಂದೇ ಅವರು ಈಗಾಗಲೇ ಅಭಿರಾಮನನ್ನು ಕಲ್ಕತ್ತೆಗೆ ಕಳಿಸಿದ್ದರು. ಅವರು US ರೆಸಿಡೆನ್ಸಿ ಹಸಿರು ಕಾರ್ಡ್ನ ಅವಧಿ ಮುಗಿದು ಹೋಗಿತ್ತು. ದೆಹಲಿಯ ವಾಸರಾದವರು ಶ್ರೀಲ ಪ್ರಭುಪಾದರಿಗೆ ಖುದ್ದಾಗಿಯೇ ಸಂದರ್ಶನಕ್ಕೆ ಬರಬೇಕೆಂದು ಒತ್ತಾಯ ಹಾಕಿದ್ದರು. ಈ ಮಧ್ಯೆ ಪ್ರಭುಪಾದರ ಪಾಸ್ಪೋರ್ಟ್ ಮತ್ತು ತಾತ್ಕಾಲಿಕ ವೀಸಾ ಸಿದ್ಧವಾಗುತ್ತಿದ್ದದ್ದು 4-5 ದಿನಗಳಲ್ಲಿ ಲಭ್ಯವಾಗಲಿತ್ತು. ಆಗೀಗ ಬರುತ್ತಿದ್ದ ಆಯುರ್ವೇದ ವೈದ್ಯರು ಪ್ರಭುಪಾದರಿಗೆ 1 ವಾರದಷ್ಟು ಕಾಯುವಂತೆ ಹೇಳಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಂಸದೂತರು ಖಂಡಿತ ಹಾಗೆ ಮಾಡುತ್ತಾರೆಂಬ ಭರವಸೆ ನನಗಿದೆ ಎಂದರು ತಮಾಲ ಕೃಷ್ಣರು ಹೇಳ್ತಾರೆ. ಈಗ ಅವರ ಉತ್ತರವನ್ನು ಓದೋಣ ಅಂತ ಓದ್ತಾರೆ. ವಿಜ್ಞಾನಿಗಳು ಹೇಳ್ತಾರೆ, ಇಬ್ಬರು ಮಹನೀಯರಿಗೆ ಶ್ರೀಲಂಕಾದ ವಿಜ್ಞಾನಿ ಡಾಕ್ಟರ್ ಕೂರ್ ಪರಿಚಯವಿದೆಯೇ ಅಂತ. ಪ್ರಭುಪಾದರು ಈ ವಿಜ್ಞಾನಿಗೆ ಯಾವ ಗಿಡದ ತಪ್ಪಲು ಇವರು ವಿಜ್ಞಾನಿಗಳು ಅಂತ ಕೇಳ್ತಾರೆ. ನೋಬೆಲ್ ಪಾರಿತೋಷಕ ವಿಜೇತ ಅಮೀನೋ ಆಸಿಡ್ಗಳನ್ನು ಸಮೀಕರಣಗೊಳಿಸಿ ಜಯಶಾಲಿಯಾದವರು ಅಂತ ಹೇಳ್ತಾರೆ. ನೋಬೆಲ್ ಪಾರಿತೋಷಕ ವಿಜೇತ ಅದಕ್ಕೆ ಅಂತ ಪ್ರಭುಪಾದರು ಆಡಿಕೊಂಡ್ರು. ಇನ್ನೊಬ್ಬ ಬೇಕೂಫ, ಅವನಿಗೆ ನೋಬೆಲ್ ಬಹುಮಾನ ಕೊಟ್ಟಿದ್ದಾನೆ, ಅವನು ಬೇಕೂಫ. ಇನ್ನೊಬ್ಬ ಬೇಕೂಫ ಅದನ್ನು ಕೊಟ್ಟಿದ್ದಾನೆ, ಸೂರಿ ಸಾಕ್ಷಿ ಮತ್ತ. ಸೊ ಎಂಡದಂಗಡಿನಲ್ಲಿ ಸಾಕ್ಷಿ ಒಬ್ಬ ಕುಡುಕನೇ. ಆ ಎಂಡದಂಗಡಿಯಲ್ಲಿ ಏನಾದರೂ ನಡೆದು ಮಾಲೀಕನು ಸಾಕ್ಷಿಗಳನ್ನು ತರುತ್ತಾನೆ ಅನ್ಕೊಳ್ಳಿ. ಅವರೆಲ್ಲ ಕುಡುಕರೇ. ಏನ್ ಪ್ರಯೋಜನ? ಎಲ್ಲರೂ ಕುಡುಕರಾದ್ರೆ ಅಲ್ಲಿ ತೀರ್ಮಾನ ಏನಾಗುತ್ತೆ ಅಂತ ಮಾತುಗಳಿಂದಾನೇ ತಿರಸ್ಕರಿಸ್ತಾ ಹೋಗ್ತಾರೆ ಪ್ರಭುಪಾದರು. ತಮಾಲ ಕೃಷ್ಣ ಓದುತ್ತಾ ಹೋದರು. ಶ್ರೀಲ ಪ್ರಭುಪಾದರು ಪ್ರತಿಯೊಂದು ವಾಕ್ಯವನ್ನು ಹೀಯಾಳಿಸುತ್ತಾ ಹೋಗ್ತಾರೆ ಪ್ರಭುಪಾದರು. ಈಚಿನ ವಾರಗಳಲ್ಲಿ ಪ್ರಭುಪಾದರು ಅಷ್ಟೊಂದು ಕೆರಳುತ್ತಿದ್ದನ್ನು ಶಿಷ್ಯರು ಕಂಡಿರಲೇ ಇಲ್ಲ. ತುಂಬಾನೇ ಅವರು ಕೆರಳುತ್ತಾರೆ ಈ ಸಲ. ತಮಾಲ ಕೃಷ್ಣರು ಹಂಸದೂತರ ಉತ್ತರವನ್ನು ಓದಿದ ಮೇಲೆ ತಾವು ಹೇಳಿದ ಎಷ್ಟೊಂದು ಅಂಶಗಳನ್ನು ಶಿಷ್ಯನು ಹೇಳಿದ್ದನೆಂಬುದನ್ನು ಗುರುತಿಸಿದರು. ಅವರು ಪ್ರಬಲವಾದ ತರ್ಕದಿಂದ ಉತ್ತರ ನೀಡಿದ್ದಾರೆ. ಪ್ರಚಾರ ಎಂದರೆ ಇದೆ ಎಂದರು. ಸೊ ಪಶ್ಚಿಮಕ್ಕೆ ಹೋಗಲು ಹಿಂದೇಟು ಹಾಕ್ತಾ ಇದ್ದಿದ್ದಕ್ಕೆ 2 ಕಾರಣಗಳಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪಾಸ್ಪೋರ್ಟ್ ಮತ್ತು US ರೆಸಿಡೆನ್ಸಿ ಕಾರ್ಡ್, ಮತ್ತು ಎರಡನೆಯದು ಶ್ರೀಲ ಪ್ರಭುಪಾದರು ಜ್ಯೋತಿಷಿಗಳ ವರದಿಗಳನ್ನಾಧರಿಸಿ ತಾವೇ ಹಿಂಜರಿಯುತ್ತಿದ್ರು. ಸೊ ಒಂದ್ಯಾವುದು ಪಾಸ್ಪೋರ್ಟ್ ಮತ್ತು US ರೆಸಿಡೆನ್ಸಿ ಕಾರ್ಡು. ಆಮೇಲೆ ಎರಡನೇದೇನು ಅಂದ್ರೆ ಜ್ಯೋತಿಷಿಗಳು ಹೇಳಿರ್ತಾರೆ ಅವರು ಈಗ ದಿನಗಳು ಚೆನ್ನಾಗಿಲ್ಲ ಅಕ್ಟೋಬರ್ ವರ್ಗುನು ಅಂತ. ಹಾಗಾಗಿ ಇವೆರಡೂ ವರದಿಗಳನ್ನ ಆಧರಿಸಿ ಅವರು ಪಶ್ಚಿಮಕ್ಕೆ ಹೋಗೋಕ್ಕೆ ಹಿಂಜರಿತಾ ಇರ್ತಾರೆ. ಅವರ ಅನಾರೋಗ್ಯವು ಪ್ರಬಲವಾದ ಕಾರಣವೇ ಆಗಿರುತ್ತೆ, ನಿಜ ಅದು. ಆದ್ರೆ ಅವರು ಕೆಲವು ವೇಳೆ ಎಲ್ಲವನ್ನೂ ಧಿಕ್ಕರಿಸಿ ತಮ್ಮನ್ನು ಹೇಗಾದರೂ ಲಂಡನ್ನಿಗೆ ಕರೆದೊಯ್ಯುವಂತೆ ಸೇವಕರಿಗೆ ಪ್ರಭುಪಾದರು ಹೇಳ್ತಾ ಇರ್ತಾರೆ. ಸೊ ಕೆಲವು ಗೊಂದಲಗಳನ್ನು ಪರಿಹರಿಸಲೆಂದು ಅವರು ಈಗಾಗಲೇ ಅಭಿರಾಮರನ್ನು ಕಲ್ಕತ್ತೆಗೆ ಕಳಿಸಿದ್ರು. ಅವರು US ರೆಸಿಡೆನ್ಸಿ ಹಸಿರು ಕಾರ್ಡಿನ ಅವಧಿ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ದೆಹಲಿಯ ದೂತವಾಸರು ಶ್ರೀಲ ಪ್ರಭುಪಾದರು ಖುದ್ದಾಗಿ ದರ್ಶನಕ್ಕೆ ಬರಬೇಕೆಂದು ಒತ್ತಾಯ ಹಾಕಿರ್ತಾರೆ. ಸೊ ಈ ಮಧ್ಯೆ ಪ್ರಭುಪಾದರ ಪಾಸ್ಪೋರ್ಟ್ ಮತ್ತು ತಾತ್ಕಾಲಿಕ ವೀಸಾ ಸಿದ್ಧವಾಗುತ್ತಂತೆ 4-5 ದಿನಗಳಲ್ಲಿ ಲಭ್ಯವಾಗುತ್ತೆ ಅಂತ ಹೇಳಿರ್ತಾರೆ. ಸೊ ಆಗೀಗ ಬರುತ್ತಿದ್ದ ಆಯುರ್ವೇದ ವೈದ್ಯರು ಪ್ರಭುಪಾದರಿಗೆ ಏನ್ ಹೇಳ್ತಾರೆ, 1 ವಾರದಷ್ಟು ನೀವು ತಡೀರಿ ಅಂತ ಹೇಳ್ತಾರೆ. ಆದ್ರೆ ಈಗ ಪ್ರವಾಸದ ಸಂಕಲ್ಪ ಮಾಡುವುದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಷ್ಟೇ.
ರೋಹಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದರೆ ಈಗ ಅಲ್ಲಿಂದಲ್ಲ ಮಾತಾಜಿ, ಆದರೆ ಈಗ ಹೌದು ಸಂಕಲ್ಪ ಮಾತಾಜಿ, ಮಾಡುದಲ್ಲ. ಆದರೆ ಹೌದು. ಈಗ ಪ್ರವಾಸದ ಸಂಕಲ್ಪ ಮಾಡುವುದು, ಹೋಗದಿರುವುದು, ಮತ್ತೆ ಹೋಗುವ ನಿರ್ಧಾರ ಮಾಡುವುದು ತುಂಬಾ ಆಯಾಸಕರವೆಂದು ಪ್ರಭುಪಾದರಿಗೆ ಅನಿಸಿತ್ತು. US ದೂತಾವಾಸದವರು ಸಂದರ್ಶನಕ್ಕೆ ಹಾಜರಾಗಲೇಬೇಕೆಂದು ಹೇಳಿದ್ದ ಇತ್ತೀಚಿನ ಸುದ್ದಿ ಬಂದಾಗ ಅದು ದೈಹಿಕವಾಗಿ ಅಸಾಧ್ಯ ಎಂದು ಅವರಿಗೆ ಸುಮ್ಮನಿರಲಾಗಲಿಲ್ಲ. ಗಂಟೆಗಟ್ಟಲೆ ಹಾಸಿಗೆಯಲ್ಲಿ ಮಲಗಿದ್ದು ತಮಾಕೃಷ್ಣನ್ನು ಕರೆಸಿ, ನಾನು ಹೋಗಬೇಕಾಗಿದೆ, ನನ್ನ ಹೊತ್ತುಕೊಂಡು ಹೋಗಬಲ್ಲಿರಾ, ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ, ಇಲ್ಲಿ ಏನೂ ಒಳ್ಳೆಯದಾಗುವ ನಿರೀಕ್ಷೆ ಇಲ್ಲ, ಅಲ್ಲಾದ್ರೆ ಮಾನಸಿಕ ನವೋಲ್ಲಾಸವಾದರೂ ಇರುತ್ತದೆ, ಹೆದರಬೇಡಿ, ನನಗೆ ಏನೂ ಭಯವಿಲ್ಲ, ಇಲ್ಲಿ ದೇವಾಲಯದಲ್ಲಿ ಸತ್ತರೇನು ಅಲ್ಲಿ ಸತ್ತರೇನು ಎರಡೂ ವೈಕುಂಠವೇ ಎಂದು ಹೇಳಿದರು. ಆಗ ಅಲ್ಲಿದ್ದ ಕೆಲವು ಜೆಬಿಸಿ ಅವರೊಂದಿಗೆ ಸಮಾಲೋಚಿಸಬೇಕೆಂದು ತಮಾಲಕೃಷ್ಣರು ಹೇಳಿದರು. ಆದರೆ ಆ ಮಧ್ಯಾಹ್ನ ಭಕ್ತರು ಚರ್ಚೆಗೆಂದು ಬಂದಾಗ ಪ್ರಭುಪಾದರು ಹೇಳಿದರು, ಚರ್ಚೆ ಅನಗತ್ಯ, ನಾನು ಸಂಕಲ್ಪ ಮಾಡಿದ್ದೇನೆ, ಕೂಡಲೇ ಪ್ರವಾಸದ ವ್ಯವಸ್ಥೆ ಮಾಡಿ. ಆದರೆ ಮತ್ತೆ ಕೆಲವು ಸಮಸ್ಯೆಗಳು ಎದ್ದುವು. ಇನ್ನೊಂದು ವಾರ ಕಾಯುವಂತೆ ವೈದ್ಯರು ಸಲಹೆ ನೀಡಿದರು. ಅಲ್ಲದೆ ಹಸಿರು ಕಾರ್ಡ್ ಇಲ್ಲದೆ ಭಾರತ ಬಿಡಲು ಪ್ರಭುಪಾದರಿಗೆ ಇಷ್ಟವಿರಲಿಲ್ಲ. ಕಲ್ಕತ್ತಾಕ್ಕೆ ಹೋಗಿ ಹಸಿರು ಕಾರ್ಡ್ ತರಲು ಪ್ರಯತ್ನಿಸುವಂತೆ ಬಲವಂತ ಎಂಬುವರನ್ನು ಕೇಳಿದರು. ಹೀಗೆ ಅನೇಕ ಅನಿಶ್ಚಿತ ಸಂದರ್ಭಗಳ ನಡುವೆಯೂ ಇಂಗ್ಲೆಂಡ್ಗೆ ಹೋಗಬೇಕು ಅಥವಾ ಕಾಯಬೇಕು ಎಂಬ ಬಗೆಗೆ ಖಚಿತ ತೀರ್ಮಾನವನ್ನು ಶ್ರೀಲ ಪ್ರಭುಪಾದ ತೆಗೆದುಕೊಂಡಿರಲಿಲ್ಲ. ನನಗೆ ಅಮೆರಿಕದಲ್ಲಿರಬೇಕೆಂದು ಬಯಕೆ ಇದೆ. ಭಾಗವತನ ಮುಗಿಸುವ ತನಕ ಹಿಂದಕ್ಕೆ ಬರುವುದಿಲ್ಲ. ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಅಮೆರಿಕನ್ ಹುಡುಗರು ತುಂಬಾ ಒಳ್ಳೆಯ ಜನ. ನಾನು ಎಲ್ಲವನ್ನೂ ಪಕ್ವ ಮಾಡಿದರೆ ನಮ್ಮ ಚಳವಳಿ ಉಳಿದುಕೊಳ್ಳುತ್ತದೆ. ಹೀಗೆ ಹೋಗೋಣ. ಔಷಧ ಪರಿಣಾಮ ಬೀರಲು 4 ದಿನ ಬೇಕಾಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಆಮೇಲೆ ಇನ್ನಷ್ಟು ಕಾಲ ಕಾಯಿರಿ ಎನ್ನುತ್ತಾರೆ. ಇದು ಅವರ ಚಾಳಿ. ಕೊನೆಗೆ ಪಾಸ್ಪೋರ್ಟ್ ದೊರಕಿದೆ ಎಂದು ಕಲ್ಕತ್ತಾದ ಅಮೆರಿಕನ ದೂತಾವಾಸದವರು ಹಸಿರು ಕಾರ್ಡು ಪಡೆಯಲು ಸಹಾಯ ಮಾಡುವುದಾಗಿ ಹೇಳಿದ್ದಾರೆಂದು ಕಲ್ಕತ್ತಾದಿಂದ ಅಭಿರಾಮದ ವರದಿ ಬಂದಿತ್ತು. ತಮಾಕೃಷ್ಣ ಮಹಡಿ ಹತ್ತಿ ಹೋಗಿ ಬಂದು ಒಳ್ಳೆಯ ಸುದ್ದಿ ಎಂದರು. ಶ್ರೀಲ ಪ್ರಭುಪಾದರು ಹಾಸಿಗೆಯಲ್ಲಿ ಮಲಗಿದ್ದರು. ಈ ಸುದ್ದಿ ಕೇಳಿದ ಕೂಡಲೇ ಚಪ್ಪಾಳೆ ತಟ್ಟುತ್ತಾ, ಒಳ್ಳೆಯ ಸುದ್ದಿ ಹೇಳಿ, ನನ್ನನ್ನು ಜೀವಂತವಾಗಿಡಿ ಎಂದು ಹೇಳಿದರು. ಲಂಡನ್ಗೆ ಹೋಗುವ ವಿಷಯವನ್ನು ಚಿಂತಿಸತೊಡಗಿದರು. ಅಲ್ಲಿ ರಾಧಾಕೃಷ್ಣ ಮೂರ್ತಿಗಳು ತುಂಬಾ ಸುಂದರವಾಗಿದೆ ಎಂದರು. ರಾಧಾ ಲಂಡನ್ ಈಶ್ವರ, ಅಲ್ಲಿ ಕೃಷ್ಣನೊಬ್ಬ ಮುಗ್ಧ ಬಾಲಕ ಎಂದು ಹೇಳಿದರು. ಆ ಮೂರ್ತಿಗಳನ್ನು ಪಡೆದುಕೊಂಡ ಬಗೆಯನ್ನು ತಮಾಕೃಷ್ಣರು ಶ್ರೀಲ ಪ್ರಭುಪಾದರಿಗೆ ವಿವರಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆದ್ರೆ ಈಗ ಸಂಕಲ್ಪ ಮಾಡುವುದು, ಹೋಗದಿರುವುದು, ಮತ್ತೆ ಹೋಗುವ ನಿರ್ಧಾರ ಮಾಡುವುದು ತುಂಬಾ ಆಯಾಸಕರವೆಂದು ಪ್ರಭುಪಾದರಿಗೆ ಅನಿಸ್ತಾ ಇತ್ತು. ಸೊ US ದೂತಾವಾಸದವರು ಸಂದರ್ಶನಕ್ಕೆ ಹಾಜರಾಗಲೇಬೇಕೆಂದು ಹೇಳಿದ್ದ ಇತ್ತೀಚಿನ ಸುದ್ದಿ ಬಂದಾಗ ಅದು ದೈಹಿಕವಾಗಿ ಅಸಾಧ್ಯ ಎನಿಸಿ ಅವರಿಗೆ ಸುಮ್ಮನೆ ಇರಲು ಆಗ್ಲಿಲ್ಲ. ಅವರಿಗೆ ಗಂಟೆಗಟ್ಟಲೆ ಹಾಸಿಗೆಯಲ್ಲಿ ಮಲಗಿದ್ದ ತಮಾಲಕೃಷ್ಣರನ್ನು ಕರೆಸಿ, ನಾನು ಹೋಗಬೇಕಾಗಿದೆ, ನನ್ನನ್ನು ಹೊತ್ತುಕೊಂಡು ಹೋಗಬಲ್ಲಿರಾ ಅಂತ ಕೇಳ್ತಾರೆ. ಹೇಗಾದ್ರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿ, ನೀವು ಇಲ್ಲಿ ಏನು ಒಳ್ಳೆಯದಾಗುವ ನಿರೀಕ್ಷೆ ಇಲ್ಲ, ಅಲ್ಲಾದರೆ ಮಾನಸಿಕ ನವ ಉಲ್ಲಾಸ ಇರುತ್ತದೆ, ಹೆದರಬೇಡಿ, ನನ್ಗೇನು ಆಗಲ್ಲ, ಇಲ್ಲಿ ಆ ದೇವಾಲಯದ ಸತ್ರೇನು ಅಲ್ಲಿ ಸತ್ರೇನು ಎರಡೂ ವೈಕುಂಠನೇ ಅಲ್ವಾ, ನನ್ನನ್ನು ಹೇಗಾದ್ರೂ ಮಾಡಿ ನೀವು ಕರ್ಕೊಂಡು ಹೋಗಿ ಅಂತ ತಮಾಲಕೃಷ್ಣರಿಗೆ ಅವ್ರು ಹೇಳ್ತಾರೆ. ಆಗ ಅಲ್ಲಿದ್ದ ಕೆಲವು GBC ಅವರೊಂದಿಗೆ ಸಮಾಲೋಚಿಸಬೇಕೆಂದು ತಮಾಲಕೃಷ್ಣರು ಹೇಳಿದರು. ಆದರೆ ಆ ಮಧ್ಯಾಹ್ನ ಭಕ್ತರು ಚರ್ಚೆಗೆಂದು ಬಂದಾಗ ಪ್ರಭುಪಾದರು ಹೇಳಿದರು, ಚರ್ಚೆ ಎಲ್ಲ ಅನಗತ್ಯ, ನಾನು ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ, ಕೂಡಲೇ ಪ್ರವಾಸದ ವ್ಯವಸ್ಥೆ ಮಾಡಿ ಅಂತ ಪ್ರಭುಪಾದರು ಅವ್ರಿಗೆ ಆರ್ಡರ್ ಮಾಡ್ತಾರೆ. ಆದ್ರೆ ಮತ್ತೆ ಕೆಲವು ಸಮಸ್ಯೆಗಳು ಎದ್ದವು. ಇನ್ನೊಂದು ವಾರ ಕಾಯುವಂತೆ ವೈದ್ಯರು ಸಲಹೆ ನೀಡ್ತಾ ಇದ್ದಾರೆ. ಅಲ್ಲದೆ ಹಸಿರು ಕಾರ್ಡು ಇಲ್ಲದೆ ಭಾರತ ಬಿಡಲು ಪ್ರಭುಪಾದರಿಗೆ ಇಷ್ಟ ಇರಲಿಲ್ಲ. ಕಲ್ಕತ್ತೆಗೆ ಹೋಗಿ ಹಸಿರು ಕಾರ್ಡು ತರಲು ಪ್ರಯತ್ನಿಸುವಂತೆ ಬಲವಂತ್ ಎಂಬುವರನ್ನು ಕೇಳಿದರು. ಹೀಗೆ ಅನೇಕ ಅನಿಶ್ಚಿತ ಸಂದರ್ಭಗಳ ನಡುವೆ ಇಂಗ್ಲೆಂಡಿಗೆ ಹೋಗಬೇಕು ಅಥವಾ ಕಾಯಬೇಕು ಎಂಬ ಬಗೆಗೆ ಖಚಿತ ತೀರ್ಮಾನವನ್ನು ಶ್ರೀಲಾ ಪ್ರಭುಪಾದರು ತೆಗೆದುಕೊಂಡಿರಲಿಲ್ಲ. ನನಗೆ ಅಮೆರಿಕದಲ್ಲಿರಬೇಕೆಂಬ ಬಯಕೆ ತುಂಬಾ ಇದೆ. ಭಾಗವತವನ್ನು ಮುಗಿಸುವ ತನಕ ಹಿಂದಕ್ಕೆ ನಾನು ಬರೋದಿಲ್ಲ. ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಅಮೆರಿಕನ್ ಹುಡುಗರು ತುಂಬಾ ಒಳ್ಳೆಯ ಜನ. ನಾನು ಎಲ್ಲವನ್ನೂ ಪಕ್ಕಾ ಮಾಡಿದರೆ ನಮ್ಮ ಚಳವಳಿ ಉಳಿದುಕೊಳ್ಳುತ್ತದೆ. ಈಗಲೇ ಹೋಗೋಣ. ಔಷಧ ಪರಿಣಾಮ ಬೀರಲು ಇನ್ನು 4-5 ದಿನ ಬೇಕಾಗುತ್ತೆ ಎಂದು ವೈದ್ಯರು ಹೇಳ್ತಾರೆ. ಆಮೇಲೆ ಇನ್ನಷ್ಟು ಕಾಲ ಕಾಯಿರಿ ಎನ್ನುತ್ತಾರೆ. ಇದು ಅವರ ಚಾಳಿನೇ ಅವರ ಒಂದು ಡಾಕ್ಟರ್ಸ್ ಚಾಲಿನೇ ಇದು ಅಂತ ಪ್ರಭುಪಾದ ಹೇಳ್ತಾರೆ. ಕೊನೆಗೆ ಪಾಸ್ಪೋರ್ಟ್ ದೊರಕಿದೆ ಎಂದು ಕಲ್ಕತ್ತಾದ ಅಮೆರಿಕನ್ ದೂತಾವಾಸದವರು ಹಸಿರು ಕಾರ್ಡು ಪಡೆಯಲು ಸಹಾಯ ಮಾಡುವುದಾಗಿ ಹೇಳಿದ್ದಾರೆಂದು
ಕಲ್ಕತ್ತೆಯಿಂದ ಅಭಿರಾಮರಿಂದ ಬರುತ್ತೆ ವರದಿ. ಕಮಾಲ ಕೃಷ್ಣರು ಮಹಡಿ ಎತ್ತಿ ಓಡಿ ಬಂದು ಒಳ್ಳೆಯ ಸುದ್ದಿ ಎಂದು ಶ್ರೀಲಾ ಪ್ರಭುಪಾದರಿಗೆ ಹೇಳಿದಾಗ ಪ್ರಭುಪಾದರ ಹಾಸಿಗೆಯಲ್ಲಿ ಮಲಗಿರ್ತಾರೆ. ಆ ಸುದ್ದಿ ತಿಳಿದ ಕೂಡಲೇ ಅವರೇನ್ ಮಾಡ್ತಾರೆ, ಚಪ್ಪಾಳೆ ತಟ್ತಾ ಒಳ್ಳೆಯ ಸುದ್ದಿ ಹೇಳಿದಿರಿ, ನನ್ನನ್ನು ಜೀವಂತವಾಗಿಡಿ ಎಂದು ಹೇಳ್ತಾರೆ. ಲಂಡನ್ಗೆ ಹೋಗುವ ವಿಷಯವನ್ನೇ ಚಿಂತಿಸತೊಡಗಿದರು. ಅಲ್ಲಿ ರಾಧಾಕೃಷ್ಣ ಮೂರ್ತಿಗಳು ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ ಅಂತ ಪ್ರಭುಪಾದ ಹೇಳ್ತಾರೆ. ರಾಧಾ ಲಂಡನ್ ಈಶ್ವರ, ಅಲ್ಲಿ ಕೃಷ್ಣನೊಬ್ಬ ಮುಗ್ಧ ಬಾಲಕ ಎಂದು ಹೇಳಿದರು. ಆ ಮೂರ್ತಿಗಳನ್ನು ಪಡೆದುಕೊಂಡ ಬಗೆಯನ್ನು ತಮಾಲ ಕೃಷ್ಣರು ಶ್ರೀ ಪ್ರಭುಪಾದರಿಗೆ ವಿವರಿಸ್ತಾ ಹೋಗ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನ್ ಮಾತಾಡಿದ್ದು ನೀವು ಮಾತಾಡಿದ್ದು ಈಗ ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಛಾಯಾ ಹರೇ ಕೃಷ್ಣ. ಮಾತಾಜಿ. ಹೇಳಿ ಮಾತಾಜಿ. ಆಯ್ತು, ಎಕ್ಸ್ಪ್ಲೈನ್ ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ. ಓಕೆ. ಹರೇ ಕೃಷ್ಣ. ಶೇಷಣ್ಣ ಪ್ರಭುಜಿ ಓದಿ ಲಾಸ್ಟ್ ಒಂದು. ಹರೇ ಕೃಷ್ಣ. ಮಾತಾಜಿ ಟೈಮ್ ಆಯ್ತು ಮಾತಾಜಿ, ಇಲ್ಲಿಗೆ ಎಂಡ್ ಮಾಡುವ ಮಾತಾಜಿ. ಆಯ್ತು ಮಾತಾಜಿ, ಎಂಡ್ ಮಾಡೋಣ. ಹರೇ ಕೃಷ್ಣ. ವಾಂಛಾ ಕಲ್ಪತರು ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ, ಹರೇ ಕೃಷ್ಣ 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 ಹರೇ ರಾಮ. ಎಲ್ಲರಿಗೂ ವಂದನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಚಿತ್ರ ಮೋಹಿನಿ ಮಾತಾಜಿ ಧನ್ಯವಾದಗಳು. ಎಲ್ಲರಿಗೂ ಕೇಳಿದ್ರಲ್ಲ, ಅದಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರ, ಲಿಂಕ್ ಹಾಕಿದ್ದಾರ? ಹಾಕಿದ್ದಾರೆ ಮಾತಾಜಿ. ಓಕೆ. ಥ್ಯಾಂಕ್ ಯು ಮಾತಾಜಿ. ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ. ಹೋಸ್ಟ್ ಆಗಿದ್ದೀರಾ? ಓಕೆ. ಒಂದು ನಿಮಿಷ. ನೀವು ಹೋಸ್ಟ್ ಆಗಿದ್ದೀರಾ ಮಾತಾಜಿ? ನೀವೇ ಮಾಡಿ. ಪ್ರವೀಣ ಮಾಡ್ತೀನಿ ಮಾತಾಜಿ, ಮಾಡ್ತೀನಿ.